ಎಲ್ಲರೂ ನಮ್ಮ ಅತಿಥಿಗಳು ಆಸನವನ್ನು ಸ್ವೀಕರಿಸಬೇಕಾಗಿ ತರ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಪ್ರಥಮವಾಗಿ ಜೆ.ಸಿ. ವಾಣಿ ಜೆ.ಸಿ. ಅಬೂಬಕರ್ ಇವರಿಂದ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಥ್ಯಾಂಕ್ ಯು. ಕನ್ಯರಿಗೆ ಸ್ವಾಗತ. ಆತ್ಮೀಯರೇ, ಮಂಗಳ ಗಂಗೋತ್ರಿ ಇದರ ಜೆ.ಸಿ. ಸೌರಭ 2021 ಈ ಸುಂದರ ಕಾರ್ಯಕ್ರಮದ ನಮ್ಮೆಲ್ಲರ ಪರಿಚಿತರು, ಎಲ್ಲ ಆತ್ಮೀಯರು, ಅದೇ ರೀತಿ ನೂತನ ಜೆ.ಸಿ. ಇದರ ಜೂನಿಯರ್ ಜೆ.ಸಿ. ಇದರ ಉದ್ಘಾಟನಾ ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳು, ಅದೇ ರೀತಿ ಇವತ್ತು ಸನ್ಮಾನ ಸ್ವೀಕರಿಸಿರುವಂಥ ಎಲ್ಲ ನಮ್ಮ ಆತ್ಮೀಯರು, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನಾನು ಸ್ವಾಗತಿಸಲು ನಿಮ್ಮ ಮುಂದಿದ್ದೀನಿ. ಆದಮೇಲೆ ಜೆ.ಸಿ. ಮಂಗಳ ಗಂಗೋತ್ರಿ ಸ್ಥಾಪನೆಗೊಂಡು ಸುಮಾರು 12 ವರ್ಷಗಳು ಮುನ್ನಡೆಯುತ್ತಾ ಇದೆ. ಈ ಜೆ.ಸಿ. ಮಂಗಳ ಗಂಗೋತ್ರಿ ಈ ಮೊದಲು ಸ್ಥಾಪನೆಗೊಂಡು ಕೆಲವು ಕ್ಷಣಗಳ ಸಮಯದ ನಂತರ ಅದರ ಸ್ಥಾಪಕ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಈಗಿನ ಸ್ಥಾಪಕ ಅಧ್ಯಕ್ಷರಾದ ನಮ್ಮ ತ್ಯಾಗಂ ಇನ್ನು ಕೆಲವೇ ಕ್ಷಣಗಳು ನಮ್ಮ ಜೊತೆ ಬಂದು ಸೇರಲಿದ್ದಾರೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮ ನಾವು ಯಾವ ರೀತಿ ಮಾಡಬೇಕಂತ ಚಿಂತನೆ ಮಾಡಿದಾಗ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು. ನಮ್ಮ ವಲಯದ ಜೆ.ಸಿ. ವಲಯ 15ರ ಅಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮ ಕರೀಬೇಕು. ಅದೇ ರೀತಿ ಈ ಒಂದು ಜೂನಿಯರ್ ಜೆ.ಸಿ. ಕೂಡ ಸ್ಥಾಪನೆ ಮಾಡಬೇಕು ನಮ್ಮೆಲ್ಲರ ಆಶಯ ಆಗಿತ್ತು. ಅದೇ ರೀತಿ ಈ ಆಸೆಯನ್ನು ಈ ದಿನ ನಮಗೆ ನನಸು ಮಾಡಲು ದೇವರು ನಮಗೆ ಆಶೀರ್ವದಿಸಿದ್ದಾರೆ. ಜೆ.ಸಿ. ಮಂಗಳ ಗಂಗೋತ್ರಿ ಘಟಕದ ಜೆ.ಸಿ. ಸೌರಭ 2021 ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ವಲಯ 15ರ ಒಂದು ಜೇನುಗೂಡು ಅಂತ ಹೇಳಿದಾಗಿ ನಾನು ತಪ್ಪಾಗಲಾಗಿರುತ್ತೆ. ಯಾಕಂದರೆ ನಮ್ಮ ವಲಯದಲ್ಲಿ ಮಹಿಳೆಯರ ಅಧ್ಯಕ್ಷರಾಗಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಮಹಿಳೆಯರಾಗಿದ್ದಾರೆ. ಆದ್ದರಿಂದ ನಮ್ಮ ಸೌಜನ್ಯದಿಂದ ನಮ್ಮೆಲ್ಲ ಕಾರ್ಯಕ್ರಮವನ್ನು ಮುನ್ನಡೆಸಿ ಈ ವರ್ಷದ ಚುನಾವಣೆಯಲ್ಲಿ ಅತ್ಯುತ್ತಮ ಮತಗಳನ್ನು ಪಡೆದು ನಮ್ಮ ಜೆ.ಸಿ. ವಲಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ. ನಮ್ಮೆಲ್ಲರ ಹೆಮ್ಮೆ. ಇವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜೆ.ಸಿ. ಸೆನೆಟರ್ ಸೌಜನ್ಯ ಹೆಗ್ಡೆ ಇವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದು ಸೇರಲಿದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಬಂದು ಸೇರುವವರು ಬಿ.ಎಲ್. ಧರ್ಮ ಸರ್, ಕುಲಸಚಿವರು, ಪರೀಕ್ಷಾಂಗ, ಮಂಗಳೂರು ವಿಶ್ವವಿದ್ಯಾಲಯ, ಇವರು ನಮ್ಮ ಕಾರ್ಯಕ್ರಮ ಕೆಲವು ಕ್ಷಣಗಳಲ್ಲಿ ಬಂದು ಸೇರಲಿರುವರು. ಅವರು ಕೂಡ ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷ ಅಭ್ಯಂಗತರಾಗಿ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಚಂಚಲಾಕ್ಷಿ ಅಧ್ಯಕ್ಷರು, ಕೊಣಾಜೆ ಗ್ರಾಮ ಪಂಚಾಯತ್, ಇವರು ಕೂಡ ಇನ್ನೇ ಕೆಲವು ಕ್ಷಣಗಳಲ್ಲಿ ನಮ್ಮ ಈ ವೇದಿಕೆಯನ್ನು ಸೇರಲಿದ್ದಾರೆ. ಅವರನ್ನು ಕೂಡ ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ವಲಯ ಉಪಾಧ್ಯಕ್ಷರು ಪ್ರಾಂತ್ಯ ಎಫ್. ಅದೇ ರೀತಿ ಈ ದಿನ ನಮಗೆ LDFT ತರಬೇತಿಯನ್ನು ಕೂಡ ಇದನ್ನು ನೀಡಿದರು. ಅದೇ ರೀತಿ ನಮ್ಮ ವಲಯವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಲು ನಮಗೆ ಪ್ರೋತ್ಸಾಹಿಸುವರು ಸೆನೆಟರ್ ಶರತ್ ಕುಮಾರ್, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕಮಲ ಶೆಟ್ಟಿಗಾರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಆಸೆ, ಚಿಂತನೆ, ಅದೇ ರೀತಿ ಜೆ.ಸಿ.ನ ಪೂರ್ವಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಜೆ.ಸಿ. ವೀಕಿನ ಸದಸ್ಯರು, ವಲಯ ಮಂಡಳದ ಸದಸ್ಯರಾದಂಥ ಭಾಷಾ ಸಾಂಬಾರ್ ತೋಟ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ವಿಲಿಯಂ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಪ್ರೋತ್ಸಾಹ ನೀಡುವರೊಂದು HGF ಗೌರವ ಸಲಹೆಗಾರರಾದಂಥ ರವೀಂದ್ರ ರೈ ಕಲ್ಲಿಮಾರು ಈ ದಿನದ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ವಸಂತ್ ಕೋಡಿ ಇವರು ಆತ್ಮೀಯ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಇನ್ನೋರ್ವರು ಅತಿಥಿ, ನಮ್ಮ ಮಾರ್ಗದರ್ಶಕರು, ಸಲಹೆಗಾರರು, ನಮ್ಮೆಲ್ಲರೂ ಚಿರಪರಿಚಿತರು, ಹಲವಾರು ಸಮಾಜಮುಖಿ ಕಾರ್ಯಗಳು ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ JCIಗೆ ಸದಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಆನಂದ್ ಕೆ ಅಸೈಗೋಳಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ JCI ಮಂಗಳೂರು ಘಟಕ IPP ನಿಕಟಪೂರ್ವ ಅಧ್ಯಕ್ಷರು ಆದಂತಹ JC ಪವಿತ್ರ ಗಣೇಶ್, ಇವರನ್ನು ಕೂಡ ನಾನು ಇದರಿಂದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ನಳಿನಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ JCIನ ಆ್ಯಕ್ಟಿವ್, ಅದೇ ರೀತಿ ನಮ್ಮೆಲ್ಲರಿಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ನೀಡಿ ಸಹಕರಿಸುವಂಥ ನಮ್ಮ JCIನ ಕಾರ್ಯಾಧ್ಯಕ್ಷರಾದ ಪ್ರತಿಮಾ ಹೆಬ್ಬಾರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮ ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ ನಮ್ಮ JCI ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಹರಗ, ಇವರು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಇದೇ ಕಳೆದ ಅವಧಿಯಲ್ಲಿ ಕಳೆದ ತಿಂಗಳು ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮಾನತ್ವವನ್ನು ಗಳಿಸಿ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕೊಣಾಜೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಚಂಚಲಾಕ್ಷಿ ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವನು ಪ್ರೀತಮ್ ಕೊಣಾಜೆ ನಮ್ಮ ಅಧ್ಯಕ್ಷರನ್ನು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿಲಿಯಂ ನಮ್ಮ ನಮ್ಮ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ನನ್ನ ಕುಟುಂಬದ ಸದಸ್ಯರಂತ ಹೇಳಿ ಶ್ರೀಮಾನ್ ಪೂರ್ವಾಧ್ಯಕ್ಷರಾದಂಥ JC ವಲೇರಿಯನ್, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನಮ್ಮ ಇನ್ನೊಬ್ಬರು ಅತಿಥಿಗಳು ನಮ್ಮ ಜೊತೆಗೆ ನಮ್ಮ ಅಧ್ಯಕ್ಷರಾದಂತಹ ಮೋಹನ್ ಸಿರ್ಲಾಲ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ JCIನ ಅಬೂಬಕರ್, ನಳಿನಿ, ವಿಲಿಯಂ, ಪ್ರೀತಮ್ನವರನ್ನ ಅದೇ ಇದರಿಂದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರನ್ನು ಪ್ರಪ್ರಥಮವಾಗಿ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ನಾನು ಎಲ್ಲರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಈ ದಿನದ ಜೂನಿಯರ್ JCI ಇದಕ್ಕೆ ಹಲವು ಸದಸ್ಯತೆಗೆ JCIನ ಮಂಗಳ ಗಂಗೋತ್ರಿ ಘಟಕಕ್ಕೆ ನೂತನ ಸದಸ್ಯರಾಗಿ ನಮ್ಮ ಜೊತೆಗೆ ರಚಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಸದಸ್ಯರನ್ನು ನಾನು ಆತ್ಮೀಯವಾಗಿ ಈ ದಿನ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. JCIನ ಪ್ರಾಸ್ತಾವಿಕ ನುಡಿ ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಆರೇಕ ಇವರಿಂದ. ಭವ್ಯ ಸಮಾರಂಭದ ಸಭಾಧ್ಯಕ್ಷನ ವಹಿಸಿಕೊಂಡಿರುವಂತಹ ನಮ್ಮ JCI ಮಂಗಳ ಗಂಗೋತ್ರಿ ಘಟಕದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ, ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡುವುದರೊಂದಿಗೆ ಕಳೆದ ವರ್ಷ ಮತ್ತು ಈ ವರ್ಷ ನಮ್ಮ ವಲಯ 15ರಲ್ಲಿ ಗುರುತಿಸಲ್ಪಟ್ಟಂತಹ ಒಬ್ಬ ಆ್ಯಕ್ಟಿವ್ ಅಧ್ಯಕ್ಷ ಅಂತ ಹೇಳಿದ್ರೆ ಅದು ಫ್ರಾನ್ಸಿಸ್ ಕುಟಿನವರು. ಯಾಕೆ ಈ ಮಾತನ್ನು ಫಸ್ಟಿಗೆ ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ನಮ್ಮ ಸೌಜನ್ಯ ಮೇಡಮ್ ಕೂಡ ಓಡಿಕೊಂಡು ಬರಬೇಕು ಅಂತಂದರೆ ಅದಕ್ಕೂ ಒಂದು ಕಾರಣ. ಹಾಗಾಗಿ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಿತ್ರ ಫ್ರಾನ್ಸಿಸ್ ಕುಟಿನವರೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಘಟಕಕ್ಕೆ ಬರಬೇಕು, ಈ ಎಲ್ಲ ಅಧ್ಯಕ್ಷರುಗಳು ಸದಸ್ಯರುಗಳನ್ನು ಅಭಿನಂದಿಸಬೇಕು. ಹಾಗೆ ಅಂತೇಳಿ ವಿನಂತಿಸಿಕೊಂಡಾಗ ಭಾಳ ಪ್ರೀತಿ ಇಟ್ಟು ಬಂದಂಥ ವಲಯ ಮಹಿಳಾ ಅಧ್ಯಕ್ಷ, ಅದು ಮಾತ್ರ ಅಲ್ಲದೆ ನಮ್ಮ ಸಂಘದೊಂದಿಗೆ ನಮ್ಮ ಘಟಕದ ಬಗ್ಗೆ ಅಪಾರ ಪ್ರೀತಿ ಗೌರವವನ್ನು ಇಟ್ಕೊಂಡವರು. ಅವರಿಗೆ ಈಗಾಗಲೇ ಕಳೆದ ಬಾರಿ ಬರುವಾಗ ನಾವು ಇವರೇ ವಲಯಾಧ್ಯಕ್ಷರು ಅಂತೇಳಿ ಓಪನ್ ಆಗಿ ಮೈಕಲ್ಲಿ ಹೇಳಿದೆವು. ಅದೇ ರೀತಿಯಲ್ಲಿ ಅಂತಹ ಒಂದು ಘಟಾನುಘಟಿಗಳ ಮಧ್ಯೆ ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಮೂಡಿ ಬಂದು ಇವತ್ತು ವಲಯದಲ್ಲಿ ಎಲ್ಲ ವಲಯದ 15ರ
ಪ್ರತಿಯೊಂದು ಘಟಕಗಳು ಸಂಚಲನ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಗುರುತಿಸಲ್ಪಟ್ಟಂಥ ಒಬ್ಬ ಕ್ರಿಯಾಶೀಲ ಮಹಿಳಾ ಅಧ್ಯಕ್ಷ ಅಂತ ಹೇಳಿದರೆ ಅದು ಸೌಜನ್ಯ ಹೆಗ್ಡೆ ಅವರೇ. ಹಾಗೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಶ್ರೀಮತಿ ಚಂಚಲಾಕ್ಷಿ ಅವರು ನನ್ನ ಆತ್ಮೀಯ ಮಿತ್ರರು, ಕೊಣಾಜೆ ಗ್ರಾಮ ಪಂಚಾಯತ್. ಹಾಗೆ JCI ಸೆನೇಟರ್ ಶರತ್ ಕುಮಾರ್, ವಲಯ ಉಪಾಧ್ಯಕ್ಷ, ವಲಯ 15, ಬಹಳ ನಗುಮುಖದ ತಾರೆಯವರು ಶರತ್ ಕುಮಾರ್. ಹಾಗೆ ಸಂತೋಷ್ ಕುಮಾರ್ ಅವರು ವಲಯ ನಿರ್ದೇಶಕರು, ನಮ್ಮ JJC ವಿಭಾಗದ ವಲಯ 15. ಹಾಗೆ ನಮ್ಮ ಈ JCI ಘಟಕವನ್ನು ಸುಮಾರು 20 ವರ್ಷದ ಹಿಂದೆಯೇ ಇಲ್ಲಿ ಹುಟ್ಟುಹಾಕಿದಂಥ ನಮ್ಮ ಗುರುಗಳು ಶ್ರೀ ರವೀಂದ್ರ ಹರೇಕಳ ಅವರೇ. ಹಾಗೆ ವಲಯದಲ್ಲಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಘಟಕದಲ್ಲಿ ಒಂದು ಸೋಲಿನ ಹಂತದಲ್ಲಿರುವಾಗ, ಮುಳುಗುವ ಹಂತದಲ್ಲಿರುವಾಗ ಕಟ್ಟಿ ಬೆಳೆಸಿದವರು ಬಾದ್ಶಾ ಸಾಂಬಾರ್ ತೋಟ. ಇವತ್ತು ಕ್ರಮೇಣ ಒಂದು ಸುದೀರ್ಘವಾಗಿ 2-3 ವರ್ಷಗಳ ಕಾಲ ನಮ್ಮ JCI ವಲಯ ಆಡಳಿತ ಮಂಡಳಿಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವಂಥ JCI ಬಾದ್ಶಾ ಸಾಂಬಾರ್ ತೋಟ ಅವರೇ. ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷ ನಮ್ಮ ಮಿತ್ರೆ ಚಂಚಲಾಕ್ಷಿ ಅವರೇ, ನಮ್ಮ ಮಾರ್ಗದರ್ಶಕರು, ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂತಹ ಆನಂದಕ್ಕೆ ಹಸೈಗೊಳ್ಳಿ ಅವರೇ, ಹಾಗೂ ನಗುಮುಖದ ಮತ್ತೊಬ್ಬರು ಕಾರ್ಯದರ್ಶಿ, ಒಬ್ಬ ಕ್ರಿಯಾಶೀಲ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಅವರೇ, ನನ್ನೆಲ್ಲ ಬಂಧುಗಳೇ, ಇವತ್ತು ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಎಲ್ಲ ಸಾಧಕ ಬಂಧುಗಳೇ. ನಿಮಗೆಲ್ಲ ಗೊತ್ತಿರುವ ಹಾಗೆ JCI ಘಟಕ ಎನ್ನುವಂಥದ್ದು ಬಹಳ ಒಂದು ಒಳ್ಳೆಯ ಸಂಘಟನೆ. ಇಲ್ಲಿ ಯಾವುದೇ ಜಾತಿ, ಮತ, ಭೇದ ಭಾವ, ರಾಜಕೀಯ ಯಾವುದೂ ಇಲ್ಲ. ಇಲ್ಲಿ ಎಲ್ಲ ನೀವು ನೋಡಿರ್ಬೋದು, ಕ್ರಿಶ್ಚಿಯನ್ ಸಮುದಾಯ, ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯವರು, ಇದೊಂದು ರೀತಿಯ ಸೌಹಾರ್ದ ಸಂಗಮ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಈ ಕೊಣಾಜೆ ಪರಿಸರದಲ್ಲಿ ಇದ್ದುಕೊಂಡು ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆ. ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು, ಹಸೈಗೊಳ್ಳಿ ಪರಿಸರದಲ್ಲಿ ನಡೆಯುವಂಥ ಅದೆಷ್ಟೋ ಕಾರ್ಯಕ್ರಮಗಳು ಆಗಿರ್ಬೋದು, ಅದು ಕ್ರಿಶ್ಚಿಯನ್ ಸಮುದಾಯ ಆಗಿರ್ಬೋದು, ಯಾವುದೇ ಸಮುದಾಯದ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ಒಳ್ಳೆ ನಿಕಟಪೂರ್ವ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲ ಒಂದು ಧಾರ್ಮಿಕ ಗುರುಗಳೊಟ್ಟಿಗೆ ಕೂಡ ಒಂದು ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡು ಬೆಳೆಯಿರುವಂಥ ಸಂಸ್ಥೆ ಅಂತಂದರೆ ಅದು JCI ಮಂಗಳಾಂಗೋತ್ರಿ ಸಂಸ್ಥೆ. ಅದು ಮಾತ್ರ ಅಲ್ಲದೆ ಅದೆಷ್ಟೋ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರ್ವಹಣೆಯನ್ನು ಮಾಡಬೇಕು ಯಾರು ಅಂತ ಕೇಳಿದರೆ ಅದು JCI ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ. ಇಲ್ಲಿ ಇರುವಂಥ ಘಟಾನುಘಟಿಗಳು ಎಲ್ಲ ಮಾಸ್ಟರುಗಳೇ 90%. ಅದರಲ್ಲಿ ಪುಣ್ಯಕ್ಕೆ ನಮ್ಮ JC ಫ್ರಾಂಕಿ ಅವರು, ಪ್ರೀತಮ್ ಅವರು, ಕಮಲಾಕ್ಷ ಶೆಟ್ಟಿಗಾರ್, ಇಂಥವರು ಕೆಲವು ಮಂದಿ ಮಾತ್ರ ಬೇರೆ ವಿಭಾಗದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಏನೇ ಆಗಲಿ, ಇವತ್ತು ನಮ್ಮ ಘಟಕ 12ನೇ ವರ್ಷದ ಈ ಒಂದು ಹೊಸದಲ್ಲಿ ಇದೆ. ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿಕೊಂಡು ಬಂದಿದೆ. ಇಲ್ಲಿ ಯಾವುದೇ ಪೇಪರಲ್ಲಿ, ಅದರಲ್ಲಿ ಟಿವಿಯಲ್ಲಿ ಎಲ್ಲ ಕಡಿಮೆ ಬಂದದ್ದು ಈ ವರ್ಷದ ಕಾರ್ಯಕ್ರಮಗಳು. ಆದರೆ ಇಲ್ಲಿ ಜನಮನ ಗೆದ್ದಿದೆ ಎಲ್ಲ ಪರಿಸರದಲ್ಲಿ. ಇವತ್ತು ಆಶ್ರಮದಲ್ಲಿ ಮೊನ್ನೆ ದೊಡ್ಡ ಕಾರ್ಯಕ್ರಮ ಮಾಡಿ ಈಗ ಆಶ್ರಮದೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೇವೆ. ಹಾಗಾಗಿ ಅವರು ಫೋನ್ ಮುಖೇನ ಕೂಡ ಅವರು ಈ ಕೆಲವು ವಿಚಾರಗಳನ್ನು ತಿಳಿಯಪಡಿಸಿದ್ದಾರೆ. ಏನೇ ಆಗಲಿ, ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ, JCI ಸಾಧನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಬಹಳ ಒಳ್ಳೆಯ ವ್ಯಕ್ತಿಗಳಿಗೆ ಸಾಧನಶ್ರೀ ಪ್ರಶಸ್ತಿ ಕೊಡ್ತೇವೆ. ಅವರು ಕಾರಣಾಂತರಗಳಿಂದ JC ಪ್ರಶಾಂತ್ ನಾಯಕ್ ಅವರ ಮನೆಯಲ್ಲಿ ಅವರ ಬಹಳ ಸಂಬಂಧದವರು ತೀರಿ ಹೋದರು. ಹಾಗಾಗಿ ಪಾಪ 4 ಗಂಟೆಗೆ ಅವರು ಇಲ್ಲಿಂದ ತೆರಳಬೇಕಾಗಿ ಬಂತು. ಇಲ್ಲಾಂತಂದರೆ ಬಹಳ ಸಂತೋಷಪಟ್ಟು ಅವರಿಗೆ ಕೊಡಬೇಕು. ವಲಯಾಧ್ಯಕ್ಷ ಇವರು ನಮ್ಮ ಸೌಜನ್ಯ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ ಅವರಿಗೆ ಒಂದು ಸಾಧನಶ್ರೀ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಆಸೆ ಆಕಾಂಕ್ಷೆಯಲ್ಲಿ ಇತ್ತು. ಆದರೆ ಏನು ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ, ಕಾರಣಾಂತರಗಳಿಂದ ಅವರಿಲ್ಲ. ಆದರೆ ಇವತ್ತು ಸಾಧನಶ್ರೀಯನ್ನು ಪ್ರಶಸ್ತಿಯನ್ನು ಗಳಿಸಲಿಕ್ಕೆ ನಮ್ಮ ವಿದುಷಿ ಸ್ವಾತಿ ಭಟ್ ಅವರಿದ್ದಾರೆ. ಎಲ್ಲಿದ್ದೀರಿ ಸ್ವಾತಿ ಭಟ್ ಅವರೇ? ಕಾಣ್ತಾ ಇಲ್ಲ. ನೋಡಿ, ಬಹಳ ಬಹುಮುಖ ಪ್ರತಿಭೆ. ಇಡೀ ಹಸಿಗೊಳ್ಳಿ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅದೆಷ್ಟೋ ಪುರಸ್ಕಾರಗಳನ್ನು ಪಡೆದಂಥ ಅದ್ಭುತ ಕುಮಾರಿ ಸ್ವಾತಿ ಭಟ್ ಅವರಿಗೆ ಇವತ್ತು ಸಾಧನಶ್ರೀ ಪ್ರಶಸ್ತಿಯನ್ನು ಕೊಡ್ತೇವೆ. ಅವರ ಸಾಧನೆಗಳನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಆ ಸಣ್ಣ ಪ್ರಾಯದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿತ್ವದ ಒಬ್ಬ ಸ್ವಾತಿ ಭಟ್ಟಿಗೆ ಸಾಧನಶ್ರೀ ಪ್ರಶಸ್ತಿ ಕೊಡ್ತೇವೆ. ಕಮಲಪತ್ರ ಅವಾರ್ಡನ್ನು ನಮ್ಮ JCIಯಲ್ಲಿ ಮೊದಲ ಅಧ್ಯಕ್ಷ ನಾನು, 2ನೇ ಅಧ್ಯಕ್ಷ JC ಫ್ರಾಂಕಿ ಇವರು ನಮ್ಮ ವೆಲರಿಯನ್ ಡಿಸೋಜಾ. ವೆಲರಿಯನ್ ಇಲ್ಲದ ಕ್ಷೇತ್ರವೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ತಾನು ತೋಡಿಸಿಕೊಂಡು ಆ ಮನುಷ್ಯ ಅದು ಹೇಗೆ ಆ ಸಮಯವನ್ನು ಸೆಟ್ ಮಾಡಿಕೊಂಡು ಆ ಪರಿಸರದಲ್ಲಿ, ಆ ಊರಿನಲ್ಲಿ, ಪಜೀರಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಇವತ್ತು ಬಿಡಾದೆ ಆ ಒಂದು ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗುವ ಮುಖೇನ ಮುಂದೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ಇವತ್ತು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಗೆ ಇವತ್ತು ನಮ್ಮ ಮಾಜಿ ಅಧ್ಯಕ್ಷರೇ ಕಮಲಪತ್ರ ಅವಾರ್ಡನ್ನು ಕೂಡ ನೀಡಿ ಗೌರವಿಸ್ತಾ ಇದ್ದೇವೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ರತ್ನಕುಮಾರ್ ಅಂತ ಅವರನ್ನು ನಾವು ಯಾವಾಗಲೂ ಈ ಸಂದರ್ಭದಲ್ಲಿ ಅಂತೂ ನಾವು ಪ್ರತಿ ಸಾರಿ ಕೂಡ ನೆನೆಸ್ತೇವೆ. ನಾವು ರತ್ನಕುಮಾರ್
ಬಹಳ ಇಲ್ಲಿ ಪ್ರೀತಮ್ ಅವರು ನಿಂತಿದ್ದಾರೆ, ಅದೇ ಪ್ಲೇಸಲ್ಲಿ ಇಲ್ಲಿ ಕಾರ್ಯಕ್ರಮ ಆಗಬೇಕಾದ್ರೆ ರತ್ನಕುಮಾರ್ ನಿಲ್ತಾ ಇದ್ರು, ಅಲ್ಲಿಂತಲ್ಲ ಒಟ್ಟಾರೆ ಅಂದರೆ ಆ ರೀತಿ ಕೆಲಸಗಳನ್ನು ಚೇರ್ ಇಡುವುದರಿಂದ ಹಿಡಿದು ಬ್ಯಾನರ್ ಕಟ್ಟೋದರಿಂದ ಹಿಡಿದು ನೀರು ಕೂಡ ತಂದು ಲಾಸ್ಟಿಗೆ ನೀರು ಖಾಲಿ ಆಯ್ತು ಅಂದರೆ ತಂದು ನೀರು ಇಡುವಂಥ ಎಂಥ ಒಂದು ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಅಂಥ ಒಬ್ಬ ಅದ್ಭುತ ಒಂದು ವ್ಯಕ್ತಿಯನ್ನು ಇವತ್ತು ನಮ್ಮ ಜೆ ಸಂಸ್ಥೆ ಕಳೆದುಕೊಂಡಿದೆ. ಅದನ್ನು ಬಹಳ ತುಂಬಲಾರದ ನಷ್ಟ ನಮಗೆ, ಇನ್ನೂ ಅದನ್ನು ನೆನೆಸಿದ್ರೆ ನಮಗೆ ಬೇಸರ ಆಗ್ತದೆ. ಅಂಥ ಒಬ್ಬ ಸಣ್ಣ ಜಾಬಲ್ಲಿ ಇರುವುದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ಆದರೆ ಅವರ ಮನಸ್ಸು ಬಹಳ ದೊಡ್ಡ ಮನಸ್ಸು, ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿಯನ್ನು ಕಳೆದುಕೊಂಡಿದ್ದೇವೆ. ಆ ವರ್ಷದಿಂದಲೇ ಅವರ ಒಂದು ಹೆಸರಿನಲ್ಲಿ ನಾವು ಒಂದು ಒಳ್ಳೆಯ ಬಾಲ ಪ್ರತಿಭೆ ಪ್ರಶಸ್ತಿ ಅಂತೇಳಿ ಕೊಡ್ತಾ ಇದ್ದೇವೆ. ಕಳೆದ ವರ್ಷ ಕ್ಷಮ ಮತ್ತು ಕ್ಷೇಮ ಎನ್ನುವಂಥ ವಿದ್ಯಾರ್ಥಿನಿ ಕೊಟ್ಟೆವು. ಈ ವರ್ಷ ನಾವು ಆ ಪ್ರಶಸ್ತಿಯನ್ನು ಯಾಕೆ ನಾನು ಈಗ ಹೇಳ್ತಾ ಇದ್ದೇನೆ ಅಂತಂದ್ರೆ, ದೊಡ್ಡ ಸಾಧನೆ ಮಾಡಿದರೆ ಕೊಡ್ತಾ ಇಲ್ಲ, ಈ ಸಾಧನೆ ಹಂತದಲ್ಲಿ ಇರುವಂಥ ಮಕ್ಕಳಿಗೆ ಕೊಡ್ತೇವೆ. ಈ ಪ್ರಶಸ್ತಿ ಸಿಗುವ ಮುಖೇನ ಮುಂದೆ ಅವರು ಸಮಾಜದಿಂದ ಒಳ್ಳೆ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡು ಅಂಥ ಒಂದು ಮಕ್ಕಳನ್ನ ಹುಡುಕಿ ತೆಗೆದು ನಾವು ಸಾಧನೆ ಇದು ಬಾಲ ಕಲಾವಿದ ಪ್ರಶಸ್ತಿ ಅಂತೇಳಿ ಕೊಡ್ತೇವೆ. ಅದರಲ್ಲಿ ರಕ್ಷಾ ನಮ್ಮವರೇ, ನಮ್ಮ ಹರೀಶ್ ಪೂಜಾರಿ ಮಗಳು, ಅವಳಿಗೆ ಸಿಗ್ತದೆ ಅಂತ ಒಂದು ಪ್ರತಿಭೆ, ಬಹಳ ಒಳ್ಳೆಯ ಪ್ರತಿಭೆ. ನೀವು ಟಿ ವಿಯಲ್ಲೆಲ್ಲ ನೋಡಿರ್ಬೋದು, ಅವರ ಬಯೋಡಾಟಾ ಮತ್ತೆ ಓದ್ತಾರೆ, ಅದರ ಬಗ್ಗೆ ನಾನು ಹೇಳುವುದಿಲ್ಲ. ಹೀಗಾಗಿ ಅವಳಿಗೆ ಮತ್ತು ನಮ್ಮ ರಕ್ಷಾ ಅಂತ, ಅವಳು ಕೂಡ ಭರತನಾಟ್ಯದಲ್ಲಿ ಜೂನಿಯರ್ ತೇರ್ಗಡೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಲ್ಲ ಹುಡುಗಿ. ಅಂಥವಳಿಗೆಲ್ಲ ಈ ರೀತಿ ಇಟ್ಕೊಂಡು ಇವತ್ತೊಂದು ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇದೆ ಇಲ್ಲಿ ನೆರೆದಿರುವಂಥ ನಮ್ಮ ಬಂಧುಗಳಿಗೆ ಕೂಡ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನೀವೆಲ್ಲರೂ ಪಾಲುದಾರರಾಗಿದ್ದೀರಿ. ಜೂನಿಯರ್ ಜೆ ಸಿ ಘಟಕ ಕೂಡ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಜೂನಿಯರ್ ಜೆ ಸಿ ನಾವು ಒಂದು 2 ವರ್ಷ ನಿಲ್ಲಿಸಿದ್ದೆವು ನಾವು, ಯಾಕೆಂದರೆ ಅದು ಜೆ ಸಿ ಘಟಕವನ್ನು ಮಾತ್ರ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ. ಆದರೆ ಕ್ರಿಯಾಶೀಲ ಒಬ್ಬ ಅಧ್ಯಕ್ಷ ಈ ರೀತಿಯ ಅವರ ವೇಗಕ್ಕೆ ಅಲ್ಲಿ ಜೂನಿಯರ್ ಜೆ ಸಿ ಬೇಕು, ಜೆ ಸಿ ರೆಟ್ಟು ಬೇಕು, ಎಲ್ಲ ಬೇಕು. ಯಾಕೆಂದರೆ ಅಂಥ ಫಾಸ್ಟ್ ಇದ್ದಾರೆ ಅವರು. ಫಾಸ್ಟ್ ಇದ್ದು ನಮಗೆ ಸರ್ ತ್ಯಾಗಂ ಸರ್ ಈ ರೀತಿ ಮಾಡುವ ಅಂತ ಹೇಳಿದರೆ ನಾವು ಬೇಡ ಅಂತ ಹೇಳಲಿಕ್ಕೆ ಬಾರದು ಅಂತ ಹೇಳಿಬಿಟ್ಟು 5% ಜಾಸ್ತಿ ಸದಸ್ಯತ್ವ ಶುಲ್ಕ ಮತ್ತು ಜೆ ಸಿ ರೆಟ್ಟು, ಜೂನಿಯರ್ ಜೆ ಸಿ ಎಲ್ಲ ವಿಭಾಗನ ಉದ್ಘಾಟನೆ ಮಾಡೋದು ಮಾತ್ರ ಅಲ್ಲ, ಅದನ್ನು ಕಂಟಿನ್ಯೂಸ್ ಆಗಿ ಕೊಂಡೋಗುವಂಥ ಒಂದು ಕೆಲಸ ಕೂಡ ನಮ್ಮ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣ ಕೊನೆಗೊಳಿಸ್ತೇನೆ. ವಿಶೇಷವಾಗಿ ಇವತ್ತು ಸೌಜನ್ಯ ಹೆಗಡೆ ಅವರು ನಮಗೆ ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಅವರದ್ದು ಒಮ್ಮೆ ನೀವು ಇಂಟರ್ನೆಟ್ಟಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಸೌಜನ್ಯ ಹೆಗಡೆ ಅಂತ ಹೊಡೆದು ನೋಡಿ. ನಾನು ಅದರ ಬಗ್ಗೆ ಬೇರೆ ಎಂತ ಹೇಳುವುದಿಲ್ಲ, ಅಂಥ ಅವರು ಇಲ್ಲದ ಕ್ಷೇತ್ರವೇ ಇಲ್ಲ. ಅಂಥ ಒಬ್ಬ ಕ್ರಿಯಾಶೀಲ ಮಹಿಳೆ, ಅವರಿಗೆ ಸಾಥ್ ಕೊಡುವಂಥವರ ಪತಿರಾಯರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿದ್ದಾರೆ. ನಾನು ಅದನ್ನು ಕೂಡ ಕಂಡಿದ್ದೇನೆ. ಅವರಿಬ್ಬರು ಕೂಡ ಬಹಳ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿತ್ವದವರು. ಇವತ್ತು ನಮ್ಮ ಘಟಕಕ್ಕೆ ಬಂದದ್ದು ಸೌಭಾಗ್ಯ ಅಂತ ಹೇಳಿಕೊಳ್ತಾ ಅವರಿಗೂ ವಿಶೇಷವಾಗಿ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಕಲಾ ಉಪಾಧ್ಯಕ್ಷರಾದ ಜೆ ಸಿ ಸೆನೆಟರ್ ಸೌಜನ್ಯ ಹೆಗಡೆ ಹಾಗೂ ಮತ್ತೆ ಅತಿಥಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಜೆ ಸಿ ಫಿಯೋನಾ ಫ್ರೆನ್ಸಿ ಕುಟೀನ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ, ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಪೂರ್ವ ಅಧ್ಯಕ್ಷರು ವಲೇರಿಯನ್ ಬಾಬು ಸರ್, ಅದೇ ರೀತಿ ನಮ್ಮ ವಸಂತ್ ಕೋಡಿ, ಮೋಹನ್ ಸಿರ್ಲಾಲು ಎಲ್ಲರೂ ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ವಿಲಿಯಂ ಜೋಸೆಫ್ ಇವರು ನಮ್ಮ ನೂತನ ಜೆ ಸಿ ಕೆಲವಾರು ಈ ದಿನ ಸಾಂಕೇತಿಕವಾಗಿ ಹೆಸರನ್ನು ಓದಿಕೆಯಲ್ಲಿ ಇದ್ದಾರೆ. ದಯವಿಟ್ಟು ಹೆಸರು ಓದುವಾಗ ಎಲ್ಲ ನಮ್ಮ ಜೆ ಸಿನ ವಿದ್ಯಾರ್ಥಿಗಳು ಮುಂದುಗಡೆ ಬಂದು ಗುಲಾಬಿ ಹೂವನ್ನು ತಗೊಂಡು ಅಲ್ಲಿರುವ ಒಂದು ಪಾಟ್ ಇಟ್ಟಿದ್ದೇವೆ, ಅದರ OSS ಪೀಸ್, ಅದಕ್ಕೆ ನೀವು ಗುಲಾಬಿ ಹೂವನ್ನು ಅಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಮಾಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಜೆ ಸಿ ಸದಸ್ಯರ ಪ್ರಮಾಣ ವಚನ ಇರುವುದಿಲ್ಲ. ಪ್ರೀತಮ್, ಫ್ಲಿಂಟನ್, ಶಾನ್ವಿತ್,
ಫಿಯೋನಾ, ಪ್ರಜ್ನಾ, ರಕ್ಷಾ, ಥ್ಯಾಂಕ್ ಯು. ಈಗ JJC ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಈಗ ನೂತನ JJC ಅಧ್ಯಕ್ಷರನ್ನು ನಮ್ಮ ವಲಯ 15ರ ಅಧ್ಯಕ್ಷರಾದಂಥ JC ಸೆನೆಟರ್ ಸೌಜನ್ಯ ಹೆಗಡೆ ಅವರು ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಶಾಲರಿಸಿ ಹೂವನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಲಿದ್ದಾರೆ. ಎಲ್ಲ ನಮ್ಮ ಅತಿಥಿಗಳು ಸಾಥ್ ನೀಡಬೇಕಾಗಿ ಕೇಳ್ಕೊಳ್ತಾರೆ. ಝೋನ್ ಡೈರೆಕ್ಟರ್ ಆದಂಥ ಸಂತೋಷ್ ಕುಮಾರ್ ಅವರು ಹೂ ನೀಡಿ ಗೌರವಿಸಲಿದ್ದಾರೆ. ಎಲ್ಲ ನಮ್ಮ JJC ಅಧ್ಯಕ್ಷರು ಕೂಡ ಇಲ್ಲಿ ಹತ್ತಿರ ನಿಲ್ಲುವುದು, ಒಂದು ಗ್ರೂಪ್ ಫೋಟೋಗೆ ಸಾಥ್ ನೀಡಿ ಎಲ್ಲರೂ ಇಲ್ಲಿ. ಎಲ್ಲ ನೂತನ JJC ಸದಸ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಶ್ರೀ ಪ್ರಶಸ್ತಿ, ಅದೇ ರೀತಿ ಕಮಲಪತ್ರ ಪ್ರಶಸ್ತಿ, ಅದೇ ರೀತಿ JC ರತ್ನಕುಮಾರ್ ಸ್ಮರಣಾರ್ಥ ಬಾಲ ಪ್ರತಿಭೆ ಪ್ರಶಸ್ತಿ, ಅದೇ ರೀತಿ ಸೈಲೆಂಟ್ ವರ್ಕರ್ಸ್ ಪುರಸ್ಕಾರ ಕೂಡ ಈ ದಿನ ನೀಡುತ್ತಿದ್ದೇವೆ. ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ನಾವು ಗೌರವಿಸಲಿದ್ದೇವೆ. ಇದನ್ನು ನಾವು ಪ್ರಶಾಂತ್ ಸಾರ್ ಇವರಿಗೆ ನೀಡಲಿಕ್ಕೆ ಇದ್ದೇವೆ. ಅವರ ಕಾರಣಾಂತರದಿಂದ ಅವರ ಕುಟುಂಬದ ಸದಸ್ಯರು ಒಂದು ಮರಣ, ಅದರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅದೇ ರೀತಿ ಅವರ ದೇಣಿಗೆಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅದೇ ರೀತಿ ನಾವು ಕಳೆದ ಮಹಿಳಾ ದಿನಾಚರಣೆಯಲ್ಲಿ ನಾವು JC ಸಾಧನ ಪ್ರಶಸ್ತಿಯನ್ನು ನೀಡಲಿಕ್ಕೆ ಆ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ನಮ್ಮ ದೇರ್ಲಕಟ್ಟೆ ಸೇವಾಶ್ರಮ ನಡೆದಂಥ ಈ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಜೊತೆಗಿದ್ದಾರೆ ನಮ್ಮವರೇ ಆದಂಥ ನಮ್ಮ ಪರಿಸರದ ಶ್ರೀಮತಿ ತಪ್ಸಮಾ ಸಮಾಜ ಸೇವಕರು ಇವರನ್ನು ಈ ದಿನ ನಾವು JC ಮಹಿಳಾ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕೆ ದಯವಿಟ್ಟು ಇವರು ಮುಂದಿನ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು.
ಶ್ರೀಮತಿ ತಬುಸ್ಸಂ. ಸಾಧಕರೇ, ಶ್ರದ್ಧೆ ಸಾಧಿಸುವ ಛಲ ಇದ್ದರೆ ಯಶಸ್ಸು ಸಾಧ್ಯ ಎಂಬ ಮಾತಿನಂತೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಮಾತ್ರವಲ್ಲದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ ಸೇವೆ ಅದು ಭಗವಂತನ ಸೇವೆ ಎಂದು ನಂಬಿ ಸೇವೆ ಸಲ್ಲಿಸುತ್ತಿರುವ ತಾವು ತಮ್ಮ ಗೆಳತಿಯೊಬ್ಬಳು ಏಡ್ಸ್ಗೆ ತುತ್ತಾಗಿ ಅವರ ಮಕ್ಕಳು ಅನಾಥರಾಗಿದ್ದನ್ನು ಕಂಡು ಕಂಗಾಲಾಗಿದ್ದ ತಾವು ಇಂತಹ ಅದೆಷ್ಟೋ ಮಕ್ಕಳು ಈ ರೀತಿ ಇರಬಾರದು ಎಂದು ಯೋಚಿಸಿ ಸ್ನೇಹದೀಪ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಬೀದಿ ಪಾಲಾಗಿದ್ದ ಅದೆಷ್ಟೋ ಮಕ್ಕಳಿಗೆ ಮಾತೃವಾತ್ಸಲ್ಯ ತೋರಿಸಿ ಬದುಕು ಕಟ್ಟುವ ಕೆಲಸವನ್ನು ಮಾಡುತ್ತಿರುವ ತಮ್ಮ ಹೃದಯ ವೈಶಾಲ್ಯತೆಗೆ ನಮ್ಮ ಸಂಸ್ಥೆ ಅಭಿನಂದಿಸುತ್ತಿದೆ. ರಾಜ್ಯದ ಸುಮಾರು 26 ಮಕ್ಕಳಿಗೆ ಆರೋಗ್ಯ, ಶಿಕ್ಷಣ, ಊಟ, ವಸತಿ ಹೀಗೆ ಎಲ್ಲವನ್ನು ಉಚಿತವಾಗಿ ನೀಡಿ ಸೇವೆ ಸಲ್ಲಿಸುತ್ತಿರುವ ನಿಮ್ಮ ಸೇವಾ ಮನೋಭಾವಕ್ಕೆ ನಮ್ಮ ಜೆಸಿ ಸಂಸ್ಥೆ ಜೆಸಿ ಮಹಿಳಾ ಸಾಧನ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು ಮೇಡಮ್. ನಿಮ್ಮ ಅವಿರತ ಸೇವೆಗೆ ಭಗವಂತ ಸದಾ ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಮುಂದಿನ ಸನ್ಮಾನವನ್ನು ಸ್ವೀಕರಿಸಲಿರುವರು ಸ್ವಾತಿ ಭಟ್. ದಯವಿಟ್ಟು ಮುಂದೆ ಬಂದು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಇವರ ಕುಮಾರಿ ಸ್ವಾತಿ ಭಟ್ ಭರತನಾಟ್ಯ ಕ್ಷೇತ್ರದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಅಸೈಗೋಳಿಯ ದುರ್ಗಾ ಸ್ವಾತಿ ನೃತ್ಯಾಲಯದ ನಿರ್ದೇಶಕಿ ಕುಮಾರಿ ವಿದುಷಿ ಸ್ವಾತಿ ಭಟ್ ಇವರು ತಿರುಮಲೇಶ್ವರ ಭಟ್ ಮತ್ತು ಉಷಾ ದಂಪತಿಗಳ ಸುಪುತ್ರಿ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರ ನೃತ್ಯ ಸೌರಭದಲ್ಲಿ ಪಳಗಿರುವ ಈಕೆ ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ತನ್ನ ಪ್ರತಿಭೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಹಲವಾರು ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದು ಕೀರ್ತಿಗೆ ಪಾತ್ರರಾಗಿದ್ದಾರೆ. 2020ರ ಇಂಟರ್ನ್ಯಾಷನಲ್ ಡ್ಯಾನ್ಸಿಂಗ್ ಐಡಲ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. 2014ರಲ್ಲೂ ಅಖಿಲ ಭಾರತೀಯ ಸಾಂಸ್ಕೃತಿಕ ಸಂಘ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಾಗೆಯೇ ರಾಜ್ಯ ಮಟ್ಟದ ಪ್ರಶಸ್ತಿಗಳಾದ ಬಾಲಮಯೂರಿ ಹುಬ್ಬಳ್ಳಿ 2010ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ಕಲಾಶ್ರೀ, ಪೂಜಾ ಕಲ್ಚರಲ್ ಅಕಾಡೆಮಿಯವರ ಕರುನಾಡ ಮಿಂಚು, ಮಯೂರಿ ಕಲಾವೃಂದದ ನಾಟ್ಯ ಮಯೂರಿ, ನೂಪುರ ಜ್ಞಾನ ಹಾಗೂ ಸ್ಫೂರ್ತಿ ಶ್ರೀ ಪ್ರಶಸ್ತಿ, ಅಂತೆಯೇ ಜ್ಞಾನ ಮಂದಾರ ಅಕಾಡೆಮಿಯಿಂದ ಕರ್ನಾಟಕ ಚೇತನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯೋತ್ಸವ ಸಾಧನ ಶ್ರೀ ಪುರಸ್ಕಾರ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲಾ ಅಸಾಧಾರಣ ಪ್ರತಿಭಾ ಪ್ರಶಸ್ತಿಯೂ ಲಭಿಸಿದೆ. ತನ್ನ ಅದ್ಭುತ ಅಭಿನಯದಿಂದ ಜನ ಮೆಚ್ಚುಗೆ ಗಳಿಸಿರುತ್ತಾರೆ. ಇದೀಗ ಹಲವೆಡೆ ಏಕ, ಯುಗಳ ಹಾಗೂ ಸಮೂಹ ನೃತ್ಯ ಪ್ರದರ್ಶನ ನೀಡುತ್ತಿದ್ದಾರೆ. ಕರಾವಳಿ ಸಾಂಸ್ಕೃತಿಕ ಸಂರಕ್ಷಣಾ ಪರಿಷತ್, AFC, SS ಮುಂತಾದ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದ್ದಾರೆ. ಇಂತಹ ಅಪ್ರತಿಮ ಸಾಧಕರಾದ ಕುಮಾರಿ ಸ್ವಾತಿ ಭಟ್ ಇವರಿಗೆ ಜೆಸಿ ಮಂಗಳ ಗಂಗೋತ್ರಿ ವತಿಯಿಂದ ಸಾಧನ ಶ್ರೀ ಪ್ರಶಸ್ತಿ ನೀಡುವುದಕ್ಕೆ ಹರ್ಷಪಡುತ್ತೀವಿ. ಎಲ್ಲ ಅತಿಥಿ
JCIನ ಪೂರ್ವಾಧ್ಯಕ್ಷರು, ಒಂದು ಉತ್ಸಾಹಿ ಯುವಕ ಅಂತ ಹೇಳಿದ ತಪ್ಪಲಾಗಲಾರದು. ಯಾಕಂದರೆ ಎಲ್ಲ ಚಟುವಟಿಕೆಯಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಗ್ರಾಮ ಪಂಚಾಯತಿನ ಸದಸ್ಯರಾಗಿ ಇದೀಗ ಆಯ್ಕೆಯಾಗಿದ್ದಾರೆ ನಮ್ಮವರಾದಂಥ JC ವಲೇರಿಯನ್ ಡಿಸೋಸ, ಮಾಜಿ JCIನ ಅಧ್ಯಕ್ಷರು. ಇವರನ್ನು ಸನ್ಮಾನಿಸಲಿದೆ. ದಯವಿಟ್ಟು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವರ ಪರಿಚಯವನ್ನು ನಮ್ಮ ಮೋಹನ್ ಶಿರ್ಲಾರ್ ಅವರು ಮಾಡಬೇಕು. ನಮ್ಮ ಆತ್ಮೀಯ ಮಿತ್ರ JC ವಲೇರಿಯನ್ ಡಿಸೋಜ ಇವರನ್ನು ಪರಿಚಯಿಸಲಿಕ್ಕೆ ಸಂತೋಷ ಪಡ್ತಿದ್ದೇನೆ. JC ವಲೇರಿಯನ್ ಡಿಸೋಜ ಅವರು ಪಾವೂರು ಗ್ರಾಮದ ಒಬ್ಬ ಪ್ರಜೆಯಾಗಿದ್ದು 3 ಬಾರಿ ಪಾವೂರು ಪಂಚಾಯತಿಯ ಸದಸ್ಯರಾಗಿ ಆಯ್ಕೆಯಾಗಿ 1 ಬಾರಿ ಪಾವೂರು ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದಂಥ ಒಬ್ಬ ಅದ್ಭುತವಾದಂಥ ಸಮಾಜ ಸೇವಕ. ಅದರೊಟ್ಟಿಗೆ ಮದರ್ ತೆರೇಸಾ ವೆಲ್ಫೇರ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಅದರ ಮೂಲಕ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವಂಥ ವಲೇರಿಯನ್ ಡಿಸೋಜ ಅವರು ಕ್ಯಾಥೋಲಿಕ್ ಸಭಾ ಮಂಗಳೂರು ಇದರ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಇವರು ನಮ್ಮ JCIಯಲ್ಲಿ 2010ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ ಅನೇಕ ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸುವಂಥ JC ವಲೇರಿಯನ್ ಡಿಸೋಜ ಅವರನ್ನು ಬಹಳ ಸಂತೋಷವಾಗಿ ನಾವು ವೇದಿಕೆಗೆ ಹಾಗೆ ಪಾವೂರಿನಲ್ಲಿ ಒಂದು JC ನಿಲಯ ಸ್ಥಾಪನೆ ಕೂಡ ತನ್ನ ಶ್ರಮದ ಮೂಲಕ ಸ್ಥಾಪಿಸಿದಂಥ ಒಬ್ಬ ಕೀರ್ತಿ ಕೂಡ ನಮ್ಮ ವಲೇರಿಯನ್ ಡಿಸೋಜ ಅವರಿಗೆ ಸಲ್ತದೆ. ಅದರೊಟ್ಟಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಕೊಡುಗೆ ದಾನಿಯಾಗಿ ಇದ್ದುಕೊಂಡು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವರ ಕೊಡುಗೆಯಲ್ಲಿ ಇದ್ದೇ ಇರ್ತದೆ. ಅದರೊಟ್ಟಿಗೆ ಶಾಲೆಗಳಲ್ಲಿ ಕೂಡ SDMCಯ ಸದಸ್ಯರಾಗಿ ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿಕೊಂಡು ಅನೇಕ ಕಾರ್ಯಕ್ರಮ ಮಾಡಿರುವಂಥ ವಲೇರಿಯನ್ ಡಿಸೋಜ ಅವರನ್ನು ಕಮಲಪತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿದ್ದೇವೆ. ತಮಗೆ ಎಲ್ಲರೂ ಕೂಡ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ವಲೇರಿಯನ್ ಡಿಸೋಜ ಅವರಿಗೆ ವಂದನೆಗಳು. ನಮ್ಮ JCIನ ಎಲ್ಲ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇವೆ. ಮುಂದಿನ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ JC ರತ್ನ ಕುಮಾರ್ ಸ್ಮರಣಾರ್ಥ JC ಬಾಲ ಪ್ರತಿಭೆ ಕುಮಾರಿ ಶ್ರೀರಕ್ಷಾ HS ಕುಮಾರಿ ಶ್ರೀರಕ್ಷಾ SH ಪೂಜಾರಿ ಸಾಧನಾ ಲೋಕದ ಪಥದೆಡೆಗೆ ಹೆಜ್ಜೆ ಇಟ್ಟು ತನ್ನ ಹೆಸರನ್ನು ಬಹುಮುಖ ಪ್ರತಿಭಾ ಪಯಣದ ಮೂಲಕ ಹೊಸ ಮೈಲುಗಲ್ಲಲ್ಲಿ ಹೊಳಪಿನ ಅಕ್ಷರವನ್ನಾಗಿ ಮೂಡಿಸಬೇಕೆಂಬ ತುಡಿತದೊಂದಿಗೆ ಅರಳುತ್ತಿರುವ ಬಹುಮುಖ ಪ್ರತಿಭೆ ಕುಮಾರಿ ಶ್ರೀರಕ್ಷಾ SH ಪೂಜಾರಿ. ಕೋಣಾಜೆ ಶ್ರೀ ಹರೀಶ್ ಪೂಜಾರಿ ಮತ್ತು ಸುರೇಖಾ ದಂಪತಿಗಳ ಸುಪುತ್ರಿ. ವಿಶ್ವಮಂಗಳ ವಿದ್ಯಾಸಂಸ್ಥೆ ಕೋಣಾಜೆ ಇಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಶ್ರೀ ವೆಂಕಟಕೃಷ್ಣ ಭಟ್ ಇವರಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಇತರ ಸಂಘ ಸಂಸ್ಥೆಗಳು ನಡೆಸುವ ವಿವಿಧ ಸಂಗೀತ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ. ಕರಾವಳಿಯ ಪ್ರಸಿದ್ಧ ವಾಹಿನಿಗಳಾದ ಅಬ್ಬಕ್ಕ, ನಮ್ಮ ಕುಡ್ಲ, ಡೈಜಿ ವರ್ಲ್ಡ್, ಚಾನೆಲ್ 9 ಮುಂತಾದ ವಾಹಿನಿಗಳಲ್ಲಿ ಹಾಗೂ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ದಸರಾ ಮಹೋತ್ಸವದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಭರತನಾಟ್ಯ ವಿದ್ಯೆಯನ್ನು ನೃತ್ಯ ಗುರುಗಳಾದ ವಿದೂಷಿ ರೇಷ್ಮಾ ನಿರ್ಮಲಾ ಭಟ್ ಇವರಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ತನ್ನ ಗುರುಗಳ ಜೊತೆಯಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚಿನ ಪ್ರಸಿದ್ಧ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಹಬ್ಬಕ್ಕೋತ್ಸವ ಕಾರ್ಯಕ್ರಮ, ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಂದಾರ ರಾಮಾಯಣ ಎಂಬ ನೃತ್ಯ ರೂಪಕದಲ್ಲಿ ಶಿವಗಿರಿ ಮಠ
ವರ್ಕಳ, ಕೇರಳ ಇಲ್ಲಿ ನಡೆಯುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅರಿವಿನ ತೀರ್ಥಾಟನೆಯ ಕಾರ್ಯಕ್ರಮದಲ್ಲಿ ವಿಶ್ವಪ್ರಸಿದ್ಧ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿಯಲ್ಲಿ ಮಂಗಳೂರು ದಸರಾದಲ್ಲಿ ನಿರಂತರವಾಗಿ 4 ವರ್ಷದಿಂದ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಗ್ರೇಡ್ ಪರೀಕ್ಷೆ ಮತ್ತು ಭರತನಾಟ್ಯ ಜೂನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸಂಗೀತ, ನೃತ್ಯ, ಕ್ರೀಡೆ, ಕಸದಿಂದ ರಸ ತಯಾರಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರ ಮುಂದಿನ ಬದುಕು ಸುಂದರವಾಗಿರಲಿ, ಇವರಿಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಆರೋಗ್ಯ, ಆಯುಷ್ಯ, ಸಕಲ ಸೌಭಾಗ್ಯಗಳನ್ನು ನೀಡಿ 100 ಕಾಲ ಸುಖವಾಗಿರುವಂತೆ ಶ್ರೀದೇವರು ಅನುಗ್ರಹಿಸಲಿ ಎಂದು ನಮ್ಮ ಹಾರೈಕೆಯಾಗಿದೆ. ಅಭಿನಂದನೆ. ಸ್ವೀಕರಿಸಿದ ಧನ್ಯವಾದಗಳು. ಎಲ್ಲ ಸನ್ಮಾನವನ್ನು ತದನಂತರ ಕಾರ್ಯಕ್ರಮ ನಮ್ಮ ಜೆಸಿ ಇದು. ಅದರನ್ನು ನಾವು ಕೋಟೆಗಾರ ಪಟ್ಟಣ ಪಂಚಾಯತಿನ 3 ಜನರಿಗೆ ನಾವು ಈ ದಿನ ಸನ್ಮಾನಿಸಿದ್ದೇವೆ. ಅವರ ಹೆಸರು ಓದಿದಾಗೆ ಅವರು ಮುಂದೆ ಬಂದು ತಮ್ಮ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅವರ ಹೆಸರು ಹೇಳಿ, ಹೆಸರು ಕರೀರಿ. ಶ್ರೀಮತಿ ಪ್ರೇಮ ವೇದಿಕೆಗೆ ಬರಬೇಕಾಗಿ ಕೇಳಿ. ಆರೋಗ್ಯವಿದೆ ಎಂಬ ಮಾತಿದೆ. ದೇಹ ಮತ್ತು ಮನಸ್ಸಿನ ಸ್ವಚ್ಛತೆಯೇ ಉತ್ತಮ ಆರೋಗ್ಯದ ಗುಟ್ಟು. ಸ್ವಚ್ಛತೆ ಎಂಬ ಪದದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಪದವೇ ಪೌರ ಕಾರ್ಮಿಕರು. ಹೌದು, ಪೌರ ಕಾರ್ಮಿಕರು ನೀವೇ ನಮ್ಮ ಊರು ಕೇರಿ ಸ್ವಚ್ಛತೆಯ ಹರಿಕಾರರು. ನೀವಿಲ್ಲದೆ ಸುಂದರ ಪರಿಸರವನ್ನು ಊಹಿಸಲಾಗದು. ಇಂದು ನಮ್ಮ ಜೆಸಿ ಮಂಗಳ ಗಂಗೋತ್ರಿ ವತಿಯಿಂದ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರವನ್ನು ತಮಗೆ ನೀಡಲಿದ್ದೇವೆ. ಅಭಿನಂದನೆಗಳು ಶ್ರೀಮತಿ ಲಲಿತಾ, ಶ್ರೀಮತಿ ಪ್ರಣೀತಾ ಹಾಗೂ ಶ್ರೀಮತಿ ಪ್ರೇಮಾ ಮೇಡಮ್. ದಯವಿಟ್ಟು ಈ ಸನ್ಮಾನವನ್ನು ಸಿಲ್ಲಾಲ್, ಜೆಸಿ ಬಾಬು, ಜೆಸಿ ವಸಂತ್ ಕುಮಾರ್ ಕೋಡಿ, ಕಮಲೇಶ್ ಶೆಟ್ಟಿಗಾರ್, ವಿಲಿಯಂ, ಪ್ರೀತಮ್ ಎಲ್ಲ ನಮ್ಮ ಜೆಸಿನ ಸದಸ್ಯರು
ಸನ್ಮಾನವನ್ನು ಸ್ವೀಕರಿಸುವಾಗ ಅವರ ಹೆಸರು ಇರುವಾಗ ಅವರು ವೇದಿಕೆ ಹತ್ರ ಬಂದು ನಿಲ್ದಾಗಿ ಈ ಪ್ರಮಾಣ ವಚನವನ್ನು ನಡೆಸ್ಕೊಳ್ಳಿಕ್ಕಿದ್ದಾರೆ. ನಮ್ಮ JCIನ ವಲಯ ಅಧ್ಯಕ್ಷರ JCI ಸೆನೆಟರ್ ಸೌಜನ್ಯಗೆ ಇವರು ಕೊನೆಗೆ ಅವರ ಪರಿಚಯ ಮುಖಾಂತರ ನಮ್ಮ JCIಗೆ ಇವರ ಸ್ವಾಗತಿಸೋಣ. ನಮ್ಮ ವಲಯ ಅಧ್ಯಕ್ಷರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಹಾಂ, ವಸಂತ ರೈ BK ಇವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ ನರಿಂಗಾನ ಇಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾಗವಹಿಸುವಿಕೆ ಹಾಗೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ದೊರಕಿಸಿಕೊಡುವುದರಲ್ಲಿ ಶ್ರಮಿಸಿರುತ್ತಾರೆ. ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯಾಗಿ ಉನ್ನತೀಕರಿಸಲು ವಿಶೇಷ ಪರಿಶ್ರಮ ವಹಿಸಿರುತ್ತಾರೆ. ಎಲ್ಲರೊಂದಿಗೂ ಪ್ರೀತಿಯಿಂದ ಬೆರೆಯುವ ಇವರು ಉತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡಿರ್ತಾರೆ. ಈ ದಿನ ಅವರ ನಾವು ನಮ್ಮ JCI ಮಂಗಳ ಗಂಗೋತ್ರಿಗೆ ಸೇರ್ಪಡೆಗೊಳಿಸಿದೆ. ಇವರ ಪರಿಚಯವನ್ನು ಮೋಹನ್ ಸಿಲ್ಲಾರ್ ಅವರು ಓದಿ ಹೇಳಲಿಕ್ಕಿದ್ದಾರೆ. ಮಾಧ್ಯಮ ಮಿತ್ರರಾದ ಆರಿಫ್ ಕಲ್ಕಟ್ಟ ಸುಮಾರು 12 ವರ್ಷಗಳಿಂದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡಿರುತ್ತಾರೆ. ಪ್ರಸ್ತುತ V4 ನ್ಯೂಸ್ನಲ್ಲಿ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿವಿಧ ದೇಶಗಳಿಗೆ ಹಾಗೂ ಭಾರತದ ವಿವಿಧ ರಾಜ್ಯಕ್ಕೆ ವರದಿಗಾರಿಕೆಗೆ ತೆರಳಿರುತ್ತಾರೆ. 2015ರಲ್ಲಿ ದೇರ್ಲಗಟ್ಟೆಯಲ್ಲಿ ತನ್ನದೇ ಮೀಡಿಯಾ ಮಾರ್ಕ್ ಎಂಬ ಜಾಹೀರಾತು ಸಂಸ್ಥೆಯನ್ನು ಕೂಡ ಆರಂಭಿಸುತ್ತಾರೆ. ಅವರಿಗೆ ಅಭಿನಂದನೆಗಳು. ಅದೇ ರೀತಿ JCIಗೆ ಸ್ವಾಗತ. JCIನ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಪ್ರೋತ್ಸಾಹ ನೀಡುವಂಥ ನನ್ನ ಈ ಹಸುಗಳಿ ಪರಿಸರದ ಬರೆದಂಥ ಶ್ರೀಮತಿ ಜ್ಯೋತ್ಸ್ನಾ ರೋಹಿತಾ ಮೆನೇಜಸ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರ ಪರಿಚಯವನ್ನು ಪ್ರೀತಮ್ನವರನ್ನು ನಮ್ಮ ವಲಯದ ನಿರ್ದೇಶಕರು ಮಾಡಲಿಕ್ಕಿದ್ದಾರೆ. ಜ್ಯೋತ್ಸ್ನಾ ರೋಹಿತಾ ಮೆನೇಜಸ್ ಪ್ರವೀಣ್ ಮೊಂತೇರೋ ಇವರ ಧರ್ಮಪತ್ನಿ. ಇವರು ಮಾಸ್ಟರ್ಸ್ ಇನ್ ಎಕಾನಮಿಕ್ಸ್ ಪದವಿಯನ್ನು ಹೊಂದಿದ್ದಾರೆ. ಹಾಗೆಯೇ ಶಿಕ್ಷಕಿಯಾಗಿ ಬ್ರೈಟ್ ಇಂಗ್ಲಿಷ್ ಮದನಿ ಮೀಡಿಯಂ ಸ್ಕೂಲ್ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲ್ಕಟ್ಟ ಮಂಚನಡಿ ಇಲ್ಲಿ ಇವರ ವಾಸ್ತವ್ಯ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ರೋಹಿತಾ ಇವರಿಗೆ JCI ಮಂಗಳ ಗಂಗೋತ್ರಿಗೆ ಸ್ವಾಗತ. ಧನ್ಯವಾದಗಳು. ನಮ್ಮ JCIನ ಜಯಲಕ್ಷ್ಮಿ ಅವರು ಮಾಡಲಿಕ್ಕಿದ್ದಾರೆ. ಇವರು ನನ್ನ ಆತ್ಮೀಯ ಮಿತ್ರರು ಹಾಗೂ ಸಹೋದ್ಯೋಗಿಯಾಗಿ ಕೂಡ ನಾವು ಒಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸಿದವರು. ಇವರು ಪ್ರಸ್ತುತ CRP ಆಗಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಮಂಗಳೂರು ಸೌತ್ ಕದ್ರಿ ಕ್ಲಸ್ಟರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು BA, B.Ed, MA ಇನ್ ಪೊಲಿಟಿಕಲ್ ಸೈನ್ಸ್ ಪದವಿಯನ್ನು ಪಡೆದಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 25 ವರ್ಷಗಳ ಸೇವೆಯನ್ನು ನಿರಂತರವಾಗಿ ಸಲ್ಲಿಸಿದ್ದಾರೆ. ಮಾಸ್ಟರ್ಸ್ ರಿಸೋರ್ಸ್ ಪರ್ಸನ್ ಇನ್ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಅನೇಕ ತರಬೇತಿಗಳನ್ನು ಶಿಕ್ಷಕರಿಗೆ ನೀಡುವಂತಹ ಕುಮುದಿನಿ ಮೇಡಮ್ ರವರು CCRT ರಾಷ್ಟ್ರೀಯ ಮಟ್ಟದ ತರಬೇತಿಯಲ್ಲಿ ಡೆಲ್ಲಿ, ಗೌಹಾಟಿ ಹಾಗೂ ಜೈಪುರದಲ್ಲಿ ಪಡೆದಿರುತ್ತಾರೆ. ಮೇಡಮ್, ನಿಮಗೆ ನಮ್ಮ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಅದೇ ರೀತಿ ಮುಂದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ತನಿಯಪ್ಪ ಇವರು. ತನಿಯಪ್ಪರು ಬಹಳ ಆತ್ಮೀಯ ಮಿತ್ರರು. ಇವಾಗ ಅಲ್ಲ, ನಮ್ಮದು ಸಂಬಂಧ ಅಂತಂದರೆ ಸುಮಾರು ಒಂದು 15 ವರ್ಷಗಳ ಒಂದು ಸಂಬಂಧ. ವಿಶೇಷವಾಗಿ ಅವರ ಮಗಳು ಒಂದು ರಾಜ್ಯ ಮಟ್ಟದ ಪ್ರತಿಭಾನ್ವಿತೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಅವರ ಮಗಳನ್ನು JC ಮುಖೇನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಬೇಕು ಅಂತೇಳಿ ನನ್ನ ಒಂದು ಬಹುದಿನಗಳ ಕನಸು. ಹಾಗಾಗಿ ಪ್ರೀತಿಯಿಂದ ನಮ್ಮ JC ಘಟಕಕ್ಕೆ ಬರಬೇಕು ಅಂತೇಳಿ ಸುಮಾರು 5 ವರ್ಷಗಳಿಂದ ಎಳೆದು ಇವತ್ತು ಬಹಳ ಪ್ರೀತಿಯಿಂದ ಓಡೋಡಿಕೊಂಡು ಬಂದಂಥ ತನಿಯಪ್ಪ ಅವರು
ಬಹಳ ಒಬ್ಬ ಬಹುಮುಖ ಪ್ರತಿಭಾನ್ವಿತರು ಡಿಸ್ಟೆನ್ಸ್ ಎಜುಕೇಷನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಇಂತಹ ಒಬ್ಬ ಬಹುಮುಖ ಪ್ರತಿಭೆ ತನಿಯಪ್ಪ ಅವರಿಗೆ ನಮ್ಮ JCI ಘಟಕಕ್ಕೆ ಹೃದಯ ಅಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಮುಂದಿನ ಪ್ರಮಾಣ ಪ್ರವಚನ ಸ್ವೀಕರಿದ್ದಾರೆ ನನ್ನ ಮಿತ್ರ ವೆಂಕಟೇಶ್. ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತೇನೆ. NCC ಕ್ಯಾಂಟೀನ್ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಇವರು ಮಿಂಚಿ ಎಲ್ಲರನ್ನು ಆತ್ಮೀಯವಾಗಿ ಕಂಡುಕೊಳ್ತಾ ಇದ್ದಾರೆ. ನನ್ನ ಆತ್ಮೀಯರು, ನನ್ನ ಚಡ್ಡಿ ದೋಸ್ತು, ಅದೇ ರೀತಿ ಎಲ್ಲ ಇದರಲ್ಲಿ ಕೂಡ ನನಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಿದ್ದಾರೆ. ಇವು ಎಲ್ಲರನ್ನು ನೂತನ ಸದಸ್ಯರನ್ನು ಈಗ ಪ್ರಮಾಣ ವಚನ ಮುಖಾಂತರ ನಾವು JCI ಘಟಕಕ್ಕೆ ಸೇರ್ಪಡೆಗೊಳ್ಳುವ. 120 ರಾಷ್ಟ್ರಗಳಿರುವಂತಹ ಒಂದು ಆಂದೋಲನ, 100 ವರ್ಷಗಳ ಇತಿಹಾಸವನ್ನು ಪಡೆದಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ವ್ಯಕ್ತಿತ್ವ ವಿಕಸನಕ್ಕಿರುವಂಥ ಏಕೈಕ ಸಂಘಟನೆ JCI, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. JCI ಭಾರತದ ವಲಯ 15ರ ಒಂದು ಕಣ್ಮಣಿ ಅಂತ ಹೇಳ್ಬೋದು. JCI ಮಂಗಳ ಗಂಗೋತ್ರಿ ಕೊಣಾಜೆ ಈ ಘಟಕಕ್ಕೆ ಹೊಸ ಸದಸ್ಯರನ್ನು ಸೇರಿಸುವಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಅಧ್ಯಕ್ಷರಿಗೆ ವಂದಿಸ್ತಾ, ಹೊಸ ಸದಸ್ಯರು ತಮ್ಮ ಬಲಗೈಯನ್ನು ಭುಜಕ್ಕೆತ್ತರಕ್ಕೆ ಏರಿಸಿ ನಾನು ಹೇಳಿದ ಹಾಗೆ ಸಂತೋಷದಿಂದ ಕೈ ಎತ್ತಿ, ಖುಷಿಯಿಂದ ನಗುಮುಖದಿಂದ ಜೋರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನು JCI ಆದರ್ಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ JCI ತತ್ವ ಹಾಗೂ ದೇಶಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿಶ್ವಾಸಪೂರ್ವಕವಾಗಿ ವಿದ್ಯುಕ್ತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ಕಂಗ್ರ್ಯಾಚುಲೇಷನ್, ಶುಭಾಶಯಗಳು. ಇಂದಿನಿಂದ ನಿಮ್ಮ ಹೆಸರಿನ ಎದುರುಗಡೆ JCI ಅನ್ನುವಂಥ 2 ಅಕ್ಷರಗಳನ್ನು ಸೇರಿಸಿ JCI ಮಂಗಳ ಗಂಗೋತ್ರಿ ಕೊಣಾಜೆಯ ಸದಸ್ಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು JCI. ಆಂದೋಲನಕ್ಕೆ ಪಾದಾರ್ಪಣೆ ಮಾಡಬೇಕು. ವೆಲ್ಕಮ್ ಟು JCI. Good luck. Good luck. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂಗವಾಗಿ ಮುಂದಿನ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಬಂದು ಚಂದಗಾರಿಸಿಕೊಟ್ಟಿದ್ದಾರೆ. ನಮ್ಮ ಈ ದಿನದ ಕಾರ್ಯಕ್ರಮ ಉದ್ಘಾಟಿಸಿದಂತಹ JCIನ ಸೆನೆಟರ್ ಸೌಜನ್ಯ ಹೆಗ್ಡೆ ಮೇಡಮ್ ಅವರು ಮಾತಾಡ್ತೀರಾ? ಓಕೆ. JCIನ ವಲಯ ನಿರ್ದೇಶಕರಾದಂಥ JJC ವಿಭಾಗದ ವಲಯ 15ರ ನಿರ್ದೇಶಕರು JC ಸಂತೋಷ್ ಕುಮಾರ್ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಭಾರತೀಯ JCIನ ವಲಯ 15ರ ಅತ್ಯಂತ ಹಿರಿಯ ಘಟಕ JCI ಮಂಗಳ ಗಂಗೋತ್ರಿ ಕೊಣಾಜೆ ಇದರ ಅತ್ಯಪೂರ್ಣ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ JCI ಸೌರಭ 2021 ಈ ಒಂದು ಸುಂದರ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ JCI ಮಂಗಳ ಗಂಗೋತ್ರಿ ಕೊಣಾಜೆ ಇದರ ಅಧ್ಯಕ್ಷರಾದ JC ಫ್ರಾನ್ಸಿಸ್ ಕುಟಿನರವರೇ, ವೇದಿಕೆಯಲ್ಲಿರುವ ವಲಯ 15ರ ಪ್ರಥಮ ಮಹಿಳಾ ವಲಯಾಧ್ಯಕ್ಷೆ JCI ಸೆನೆಟರ್ ಸೌಜನ್ಯ ಹೆಗ್ಡೆ ಅವರೇ, ಈ ಪ್ರಾಂತ್ಯದ ಅರಸರು, ವಲಯ ಉಪಾಧ್ಯಕ್ಷರು JCI ಸೆನೆಟರ್ ಶರತ್ ಕುಮಾರ್ ಅವರೇ, ವಿಶೇಷ ಅಭ್ಯಾಗತರಾಗಿರುವಂತಹ ಶ್ರೀಮತಿ ಚಂಚಲಾಕ್ಷಿ ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್ ರವರೇ, ಈ ಒಂದು ಘಟಕದ
ಪೂರ್ವಾಧ್ಯಕ್ಷರು, ವಲಯಾಡಳಿತ ಮಂಡಳಿಯ ಸಹಪಾಠಿ ಭಾಷಾ ಸಾಂಬರ್ ತೋಟರವರೇ, ಈ ಘಟಕದ ಹಿರಿಯರಾದ ರವೀಂದ್ರ ರೈ ಅವರೇ, ಆನಂದ್ ಕೆ ಅವರೇ, ಈ ಘಟಕವನ್ನು ಇಂದು ಈ ಅತಿ ಎತ್ತರದ ಸ್ಥಾನದಲ್ಲಿ ತಂದು ನಿಲ್ಲಿಸಲು ತ್ಯಾಗ ಹಾಗೂ ಪರಿಶ್ರಮದ ಜೊತೆಗೆ ಅತ್ಯಂತ ಶಿಸ್ತುಬದ್ಧವಾಗಿ ಈ ಒಂದು ತಂಡವನ್ನು ಕಟ್ಟಿದಂಥ ತ್ಯಾಗಂ ಹರಿಕೇಳರವರೇ, ಕಾರ್ಯದರ್ಶಿಗಳೇ, ನಿಕಟಪೂರ್ವ ಅಧ್ಯಕ್ಷರೇ, ಜೂನಿಯರ್ ಜೆ ಸಿ ಅಧ್ಯಕ್ಷರೇ, ಅತ್ಯಂತ ಸುಂದರವಾದ ಕಾರ್ಯಕ್ರಮ. ಸೋತರದು ಸೋಲಲ್ಲ, ಸೋತೆನೆಂದು ಪ್ರಯತ್ನವನ್ನು ಕೈಬಿಡುವುದು ಜೀವನದ ನಿಜವಾದ ಸೋಲು. ಈ ಮಾತಿನಂತೆ ಕಳೆದ ವರ್ಷ JCI ಮಂಗಳ ಗಂಗೋತ್ರಿ ಕೋಣಜೆಯನ್ನು ಸಾರಥ್ಯವನ್ನು ವಹಿಸಿಕೊಂಡು ತನ್ನ 1 ವರ್ಷದ ಅವಧಿಯಲ್ಲಿ ಅತ್ಯಮೂಲ್ಯ ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ಉಳಿಯುವಂಥ ಕಾರ್ಯಕ್ರಮಗಳನ್ನು ನಡೆಸಬೇಕೆಂಬ ಹಂಬಲದೊಂದಿಗೆ ಈ ಒಂದು ಸಂಸ್ಥೆಯ ಅಧ್ಯಕ್ಷತೆಯ ನೊಗವನ್ನು ಹೊತ್ತಂಥ ಕುಟಿನೋರವರು ಕಾರಣಾಂತರದಿಂದ ಕೋವಿಡ್ ಸಂಕಷ್ಟ ಬಂದೊದಗಿದ ಕಾರಣ ತಮ್ಮ ಕನಸುಗಳಿಗೆ ಬಣ್ಣವನ್ನು ಹಚ್ಚಲು ಅಸಾಧ್ಯವಾದ ಕಾರಣ ತನ್ನ ಕನಸುಗಳು ತನ್ನಲ್ಲೇ ಉಳಿಯಬಾರದು, ಈ ಪರಿಸರದಲ್ಲಿ ತನ್ನ ಕನಸುಗಳಿಗೆ ಒಂದು ಸಾರ್ಥಕ್ಯವನ್ನು ಒದಗಿಸಬೇಕೆಂಬ ನಿಟ್ಟಿನಲ್ಲಿ ತನ್ನ ಅಧ್ಯಕ್ಷೀಯ ಅವಧಿಯನ್ನು ಘಟಕದ ಸರ್ವ ಸದಸ್ಯರ ಅಭಿಪ್ರಾಯದೊಂದಿಗೆ 2021ಕ್ಕೂ ವಿಸ್ತರಿಸಿಕೊಂಡು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೀರಿ. ಈ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇಂದು ಜೂನಿಯರ್ JC ವಿಭಾಗದ ಉದ್ಘಾಟನೆಯನ್ನು ನಡೆಸಿದ್ದೇವೆ. ಎಲ್ಲ ಜೂನಿಯರ್ JC ಸದಸ್ಯರು ಈ ಒಂದು ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವ್ಯಕ್ತಿತ್ವ ವಿಕಸನದ ಜಗತ್ತಿನ ಅತಿ ದೊಡ್ಡ ಬಯಲು ವಿಶ್ವವಿದ್ಯಾನಿಲಯ JC, ಈ JC ಸಂಸ್ಥೆಯಲ್ಲಿ ಮನುಷ್ಯನನ್ನು ಸಾಧಾರಣದಿಂದ ಅಸಾಧಾರಣ ವ್ಯಕ್ತಿತ್ವದ ಕಡೆಗೆ ಕೊಂಡೊಯ್ಯುವ ಏಕಮಾತ್ರ ಸಂಸ್ಥೆ. ಈ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನದಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿ ಎಂಬ ಆಶಯದೊಂದಿಗೆ ಇಂದು ಜೂನಿಯರ್ JC ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಯಾದ ಅಧ್ಯಕ್ಷರನ್ನು, ಅದೇ ರೀತಿ ಸರ್ವ ಸದಸ್ಯರನ್ನು ಜೂನಿಯರ್ JC ವಿಭಾಗದ ವಲಯ ನಿರ್ದೇಶಕನ ನೆಲೆಯಲ್ಲಿ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಹಲವು ಮುಖಗಳಿಗೆ ಸನ್ಮಾನ ನಡೆಸಿದ್ದೀರಿ. ನಿಜವಾಗಿಯೂ ಅವರ ಪರಿಚಯವನ್ನು ಕೇಳುವಾಗ ಅತ್ಯಂತ ಸಂತೋಷವಾಗ್ತಿತ್ತು. ಓರ್ವ ಮಹಿಳೆಯನ್ನು ಮೊದಲಿಗೆ ಸನ್ಮಾನಿಸಿದ್ದೀರಿ. ಅವರ ಸಾಧನೆ ಅನುಕರಣೀಯ. ಸುಮಾರು 25 ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಮೂಲಕ ಅವರ ಜೀವನಕ್ಕೆ ಆದರ್ಶ ಹಾಗೂ ದಾರಿದೀಪವನ್ನು ಕಾಣಿಸಿದಂತಹ ಮಹನೀಯರನ್ನು ಸನ್ಮಾನಿಸಿದಿರಿ. ಅದರೊಂದಿಗೆ ಸನ್ಮಾನ ಸ್ವೀಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ JCI ಮಂಗಳ ಗಂಗೋತ್ರಿಯ ಸಾಧನೆಯು ಇನ್ನಷ್ಟು ಎತ್ತರಕ್ಕೆ ಏರಲಿ. ಈ 1 ವರ್ಷದಲ್ಲಿ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳ ಮೂಲಕ ವಲಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಘಟಕಾಧ್ಯಕ್ಷ ಎಂಬ ಪ್ರಶಸ್ತಿಯನ್ನು ಪಡೆಯಲಿ ಎಂಬ ಆಶಯದೊಂದಿಗೆ ಸಾಗಲಿ. ನಿರಂತರವಾಗಿ JCI ಮಂಗಳ ಗಂಗೋತ್ರಿಯ ಇತಿಹಾಸದ ಯಶೋಗಾಥೆ ಎಂಬ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದನೆಗಳು. JGCಯ ನಿರ್ದೇಶಕರಾದ ಸಂತೋಷ್ ಕುಮಾರಿಗೆ ಧನ್ಯವಾದಗಳು. ಮುಂದಿನ ಮಾತಿಗಾಗಿ ನಮ್ಮ ವಲಯ ಉಪಾಧ್ಯಕ್ಷರು ವಲಯವನ್ನು ಮುನ್ನಡೆಸಲಿದ್ದಾರೆ. ವಲಯ ಶರತ್ JC JC ಸೌರಭ 2021 ಇದರ ಅಧ್ಯಕ್ಷತೆಯನ್ನು ವಹಿಸಿದ ನನ್ನ ಸಮಕಾಲೀನ ಅಧ್ಯಕ್ಷ, ನನ್ನ ಮಿತ್ರ JFP ಫ್ರಾನ್ಸಿಸ್ ಕುಟಿನ ಇವರೇ, ಹಾಗೂ ವೇದಿಕೆಯಲ್ಲಿ ಇರುವಂತಹ JC ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ JC ಮತ್ತು JCಯೇತರ ಬಂಧುಗಳೇ, ತುಂಬ ಖುಷಿಯಾಗ್ತಾ ಇದೆ. 2020ನೇ ಇಸವಿಯಲ್ಲಿ ಫ್ರಾಂಕಿ ಅವರು ನನ್ನ ಸಮಕಾಲೀನ ಅಧ್ಯಕ್ಷರಾಗಿದ್ದರು. ಸಾಕಷ್ಟು ಕನಸುಗಳನ್ನು ಹೊತ್ತಿದ್ರು.
JCAಯಲ್ಲಿ ಕೆಲವು ಮಹತ್ತರವಾದ ಸಾಧನೆಗಳನ್ನು ಮಾಡಬೇಕಂತ, ಆದರೆ ಕೋವಿಡ್ನ ದೆಸೆಯಿಂದಾಗಿ ಅದು ಈಡೇರುವುದಿಲ್ಲ. ಅದೇ ಸಾಧನೆಯನ್ನು ಇವಾಗ ಮಾಡಲಿಕ್ಕೆ 2021ನೇ ಇಸವಿಯಲ್ಲಿ ಹೊರಟಿದ್ದಾರೆ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ, ಇವತ್ತು JJC ವಿಂಗ್ನ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ನಾನು ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಒಂದು ಮಾತಿದೆ, ಯಾವುದಾದ್ರೂ ಒಂದು ಚಿಕ್ಕ ಗಿಡ ಮರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಆ ಚಿಕ್ಕದ್ರಿಂದನೇ ಉತ್ತಮ ಪೋಷಕಾಂಶಗಳು ಸಿಕ್ಕಿದ್ರೆ ಆ ಮರ ಚೆನ್ನಾಗಿ ಬೆಳೀತದಂತೆ. ಹಾಗೆ ಯಾವುದೇ ಸಮಾಜದಲ್ಲಿ ಉತ್ತಮ ಕಾರ್ಯಗಳು ನಡಿಬೇಕಾದ್ರೆ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಕೂಡ ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ಭದ್ರ ಅಡಿಪಾಯ ಬೇಕು. ಸೊ ಆ ಒಂದು ಭದ್ರ ಅಡಿಪಾಯವನ್ನು ಹಾಕುವ ಒಂದು ನಿಟ್ಟಿನಲ್ಲಿ ನಮ್ಮ ಫ್ರಾಂಕಿ ಸರ್ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು JJC ವಿಂಗ್ ಅಂತ ಒಂದು ಪ್ರತ್ಯೇಕ ಒಂದು ಉದ್ಘಾಟನೆ ಮಾಡಿ ಇವತ್ತು ಆ JJC ವಿಂಗ್ ನಂತರ ಆ ನಮ್ಮ ಈ ಇಡೀ ಘಟಕಕ್ಕೆ ಒಂದು ಮುಂದಿನ ಲೀಡರ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಈಗಾಗಲೇ LDMT ತರಬೇತಿಯಲ್ಲಿ JC ಸದಸ್ಯರನ್ನು ಉದ್ದೇಶಿಸಿ ಒಂದು 20ರಿಂದ 25 ನಿಮಿಷ ಮಾತಾಡಿದೆ. ಸೊ ಪುನಃ ಮತ್ತೊಮ್ಮೆ ನಮ್ಮ ಫ್ರಾಂಕಿ ಅವರಿಗೆ ಈ 21ನೇ ವರ್ಷದ ಇಡೀ ಕಾರ್ಯಕ್ರಮಗಳಿಗೆ ಶುಭವನ್ನು ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಅವಕಾಶಕ್ಕಾಗಿ. ಇಂದಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ JCI ಮಂಗಳ ಗಂಗೋತ್ರಿಯ ಅಧ್ಯಕ್ಷರೇ ಹಾಗೂ ವಲಯಾಧ್ಯಕ್ಷರಿಂದ ಸೌಜನ್ಯ ಹೆಗಡೆಯವರೇ ಹಾಗೂ ಈ ಗ್ರಾಮದ ಪ್ರಥಮ ಪ್ರಜೆ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಚಂಚಲಾಕ್ಷಿ ಮೇಡಮ್ರವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ JCI ಸದಸ್ಯರೇ ಮತ್ತು ಈ ಗ್ರಾಮದ ನಾಗರಿಕ ಬಂಧುಗಳೇ, ಮುಖ್ಯವಾಗಿ ನಾವು ಈ JCI ಅಂತ ಹೇಳುವಾಗ ಇಲ್ಲಿ ಎಲ್ಲ ವಿದೇಶದಲ್ಲಿ ಹುಟ್ಟಿಕೊಂಡಂಥ ಈ ಸಂಸ್ಥೆಗಳೆಲ್ಲ ಲಯನ್ಸ್, ರೋಟರಿ, ಜೈನ್ ಮಿಲನ್, ರೆಡ್ ಕ್ರಾಸ್, ಸ್ಕೌಟ್ ಗೈಡ್ ಎಲ್ಲವೂ ಕೂಡ, ರೋಟರಿ ಎಲ್ಲವೂ ಕೂಡ ಅದು ವಿದೇಶದಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಆದರೂ ಕೂಡ ನಮ್ಮ ದೇಶದ ಒಳಗಡೆ ಅದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ, ಸಮಾಜ ಸೇವೆ ಮಾಡ್ತಾ ಇದೆ. ಈಗ ಲಯನ್ಸ್, ಈಗ ನಾನು ಲಯನ್ಸ್ನಲ್ಲಿದ್ದೇನೆ. 1994ರಲ್ಲಿ JCSನ್ನು ಇಲ್ಲಿಗೆ ತಂದವ ನಾನು, 1994ರಲ್ಲಿ. ಆಗ ಮಾಣಿ JCSನವರು ಲೋಕೇಶ್ ಬೆರ್ಗಡೆ ಅಂತ ಇದ್ದರು, ಈಗ ಅವರು ದೈವಾಧೀನರಾಗಿದ್ದಾರೆ. ಅವರು ಇಲ್ಲಿಗೆ ನಮ್ಮ ಮಂಗಳಗಂಗೆ ಸೆನೆಟ್ ಹಾಲ್ನಲ್ಲಿ ಹುಟ್ಟಿಕೊಂಡದ್ದು ಈ ಒಂದು ಸಂಸ್ಥೆ, ಮಂಗಳ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ. ಕೆಲವು ವರ್ಷಗಳು ಅದು ಒಳ್ಳೆಯ ರೀತಿ ನಡೀತಾ ಹೋದ ಮೇಲೆ ಅದು ಬ್ರೇಕ್ ಆಯಿತು, ಸ್ವಲ್ಪ ನಿಂತಿತು. ಅದನ್ನು ನಮ್ಮ ತ್ಯಾಗಂ ಹರೇಕಳ ಅವರು ಅದಕ್ಕೆ ಪುನರ್ಜನ್ಮವನ್ನು ಕೊಟ್ಟವ ಅಂತ ಒಬ್ಬ ವ್ಯಕ್ತಿ. ಈಗ ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಯಾವಾಗಲೂ ಈಗ JCSಗೆಲ್ಲ ಸೇರಿದರು 5-6 ಮಂದಿ. ನೀವು ಹಿಂಜರಿಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ಮನಸ್ಸಿನೊಳಗೆ ಏನಂತೋ ಒಂದು ಹಿಂಜರಿಕೆ ಉಂಟು. ಯಾಕೆ ಅಂತಂದರೆ ಏನೋ JCSನೊಳಗೆ ಸೇರಿಕೊಂಡ್ರೆ ನನಗೆ ತೊಂದರೆ ಆಗ್ತದಾ, ನನಗೇನಾದರೂ ಸಮಸ್ಯೆ ಆಗ್ತದ ಎನ್ನುವಂಥ ಒಂದು ಹಿಂಜರಿಕೆ ಉಂಟಲ್ಲ, ಅದು ಹಿಂಜರಿಕೆ ಎನ್ನುವಂಥ ಅಗತ್ಯತೆ ಇಲ್ಲ. ಯಾಕೆ ಅಂತಂದರೆ JCS ಎನ್ನುವಂಥ ಸಂಸ್ಥೆಯಷ್ಟು ಒಳ್ಳೆಯ ಸಂಸ್ಥೆ ಬೇರೊಂದು ಸಂಸ್ಥೆ ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ ಅದು 18 ವರ್ಷದಿಂದ 40 ವರ್ಷ ಪ್ರಾಯದೊಳಗಿನ ಯುವಕರ ಒಂದು ತಂಡ. ಅದು ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಎನ್ನುವಂತಹ ಒಂದು ಸ್ಲೋಗನ್ ಉಂಟಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ನಮ್ಮನ್ನು ನಾವು ಸರಿಪಡಿಸುವಂಥ ಒಂದು ಕೆಲಸ ಉಂಟಲ್ಲ, ನನ್ನನ್ನು ನಾನು ಸರಿಪಡಿಸುವುದು, ನನ್ನಲ್ಲಿ ಏನು ತೊಂದರೆಗಳುಂಟು ಅದನ್ನು ತಿಳ್ಕೊಂಡು ಅದನ್ನು ಸರಿಪಡಿಸಿ ನಾನು ಸಮಾಜದ ಉತ್ತಮ ವ್ಯಕ್ತಿ ಆಗುವಂಥ ಒಂದು ಕೆಲಸ ಉಂಟಲ್ಲ, ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ. ಅಂತಹ ಒಂದು ವ್ಯಕ್ತಿಗಳನ್ನು ರೂಪಿಸ್ತಕ್ಕಂತಹ ಸಂಸ್ಥೆಯೇ ಯಾವುದು? JCS ಸಂಸ್ಥೆ. ಅದು JC ಸಂಸ್ಥೆ. ಈಗ ನೀವು ಸೌಜನ್ಯ ಹೆಗ್ಡೆ ಅವರನ್ನು ನೋಡ್ತಾ ಇದ್ದೀರಲ್ಲ,
ಎಷ್ಟು ಲವಲವಿಕೆಯಿಂದ ಇದ್ದಾರೆ ನೋಡಿ ಅವರು. ಬಹಳ ಖುಷಿ ಆಗ್ತದೆ. ನಾನು ಈಗ ಪರ್ಸನಲ್ ಈಗ ನೋಡಿದ್ದು ಇಷ್ಟು ಪ್ರಥಮ ಇದು, ಈಗ ನಾನು ನೋಡಿದ್ದು ಅವರನ್ನು, ಇವತ್ತು ನೋಡಿದ್ದು ನಾನು ಎಲ್ಲ ಪೇಪರ್ನಲ್ಲಿ ಅದರಲ್ಲೆಲ್ಲ ನೋಡ್ತಾ ಇದ್ದೇನೆ. ಆದರೆ ಅವರ ಝೋನ್ ವಲಯದ ಪ್ರೆಸಿಡೆಂಟ್ ಅವರು, ಅಧ್ಯಕ್ಷರವರು, ಅದು ಅಂಥ ಒಂದು ವ್ಯಕ್ತಿತ್ವ ಅವರು ನಿರ್ಮಾಣ ಮಾಡಬೇಕಾಗಿದ್ರೆ ಅದಕ್ಕೆ ಜೇಸಿಸ್ ಮುಖ್ಯವಾಗಿ ಕಾರಣ. ಈಗ ಇಲ್ಲೆಲ್ಲ ಅಧ್ಯಾಪಕರಿದ್ದಾರೆ ಹೆಚ್ಚಿನವರು. ನಾನು ಕೂಡ ಅಧ್ಯಾಪಕನಾಗಿದ್ದವ, 35 ವರ್ಷಗಳ ಕಾಲ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಸರ್ವಿಸ್ ಮಾಡಿದವ. ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಪ್ರತಿ ತಿಂಗಳು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಜೇಸಿಸ್ನದ್ದು. ಕೆಲವರು ಹೇಳ್ತಾ ಇದ್ರು ಇದೆಂದು ಶಾಲೆಯ ಜೇಸಿ ಸಂಸ್ಥೆಯ ಅಂತ. ಅಷ್ಟೆಲ್ಲ ಕಾರ್ಯಕ್ರಮಗಳಾಗಿದೆ. ಆದರೆ ಹೇಗೋ ಆಗಿದ್ರು ಕೂಡ ಎಲ್ಲ ಒಳ್ಳೊಳ್ಳೆ ಅಧ್ಯಾಪಕರನ್ನು ತಯಾರು ಮಾಡಿದಂಥ ಸಂಸ್ಥೆ ಅಂದರೆ ಜೇಸಿಸ್ ಸಂಸ್ಥೆ. ಅದು ಒಂದು ಒಳ್ಳೆಯ ಮಾತುಗಾರ ಆಗಬೇಕು, ಒಳ್ಳೆಯ ಭಾಷಣಕಾರನ ಆಗಬೇಕು. ಅದೇ ರೀತಿಯಲ್ಲಿ ಸಮಾಜ ಸೇವೆಯನ್ನು, ಏನಾದರೂ ಒಂದು ಸಮಾಜ ಸೇವೆಯಲ್ಲಿ ನಾನು ತನ್ನನ್ನು ತೊಡಗಿಸಿಕೊಳ್ಬೇಕು. ಅದೇ ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮೂಡಿ ಬರಬೇಕು ಎನ್ನುವುದ ಒಂದು ಮನದಾರಿಕೆ ಇರತಕ್ಕಂತಹ ವ್ಯಕ್ತಿಗಳೆಲ್ಲ ರೂಪಿತವಾದಂಥ ಒಳ್ಳೆಯ ಶಿಕ್ಷಕರಾದದ್ದು ಯಾವುದರಿಂದ ಅಂದರೆ ಜೇಸಿ ಸಂಸ್ಥೆಯಿಂದ. ಈಗ ಆನಂದ ಅಸೈಗಳಿಯವರು ಕೂಡ ಒಂದು ಒಳ್ಳೆಯ ಶಿಕ್ಷಕ ಆಗಿದ್ದಾರೆ ಅಂದರೆ ಅದು ಜೇಸಿ ಸಂಸ್ಥೆಯಿಂದಾಗಿ. ತ್ಯಾಗಂ ಕೂಡ ಒಳ್ಳೆಯ ಶಿಕ್ಷಕರಾಗಿದ್ದಾರೆ ಅಂದರೆ ಜೇಸಿ ಸಂಸ್ಥೆಯಿಂದಾಗಿ. ಇಲ್ಲಿ ತುಂಬ ಅಧ್ಯಾಪಕರು, ಈಗ ನಮ್ಮ ಶಿರ್ಲಾಲ್ ಇದ್ದಾರೆ, ಅವರು ಕೂಡ ಹಾಗೆ, ಅವರು ಒಳ್ಳೆಯ ಅಧ್ಯಾಪಕರಾಗಿದ್ದಾರೆ ಅಂತಂದರೆ ಜೇಸಿ ಸಂಸ್ಥೆಯಿಂದಾಗಿ. ಯಾಕೆಂದರೆ ಜೇಸಿ ಸಂಸ್ಥೆ ಅಷ್ಟು ನಮಗೆ ಏನು ಕೊಡ್ತದೆ ಅಂದರೆ ಸಂಪನ್ಮೂಲವನ್ನು ಕೊಡ್ತದೆ. ಆದರೆ ಒಂದು ಮಾತ್ರ ನಾವು ನೆನಪಿಟ್ಕೊಳ್ಬೇಕೆಂಥದ್ದು ಅಂದರೆ ಜೇಸಿಸ್ನ ಒಳಗೆ ನಾವು ಇನ್ವಾಲ್ವ್ ಆಗದಿದ್ದರೆ, ನಾವು ಅದರ ತರಬೇತಿಯಲ್ಲಿ ಭಾಗವಹಿಸದೇ ಇದ್ದರೆ ಅದರ ಏನು ನಮಗೆ ಅದರಿಂದ ಗೊತ್ತೂ ಆಗಲಿಕ್ಕಿಲ್ಲ, ಯಾವ ರೀತಿಯ ಫಲವು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಏನೇನು ಕಾರ್ಯಕ್ರಮಗಳು ಜೇಸಿಸ್ನಲ್ಲಿ ಆಗ್ತಾ ಇದೆ ಅದರಲ್ಲಿ ನಾವು ಭಾಗವಹಿಸಬೇಕು. ಅವರು ಕೊಟ್ಟಂಥ ಏನೇನು ಕೆಲಸ ಇದೆ ಅದರಲ್ಲಿ ನಾವು ಮಾತನಾಡಬೇಕು. ಈಗ ನಮ್ಗೆ ಏನಾದರೂ ಒಂದು ಧನ್ಯವಾದ ಮಾಡಿಕೊಳ್ಳಿಕ್ಕೆ ಹೇಳಿದ್ರು, ಸ್ವಾಗತ ಮಾಡಲಿಕ್ಕೆ ಹೇಳಿದ್ರು, ಎಂದದೇ ಇರಲಿ ಕೂಡಲೇ ನಾವು ಅದಕ್ಕೆ ತಯಾರಾಗಿ ನಮ್ಮ ಆ ಒಂದು ಕೆಲಸವನ್ನು ಮಾಡಬೇಕು. ಇದು ನಮ್ಮ ಪ್ರತಿಭೆಯನ್ನು ಹೊರಹಾಕುವಂಥ ಒಂದು ವೇದಿಕೆ ಇದು. ಆದ ಕಾರಣ ಈ ರೀತಿಯ ಒಂದು ಸಂಸ್ಥೆಯಲ್ಲಿ ಈಗ ನಾವು ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಂಡು ನಾವು ಸಮಾಜದ ಒಳ್ಳೆಯ ಪ್ರಜೆಗಳಾಗಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಒಂದು ಕೆಲಸ ಜೇಸಿ ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆಗೇನೆ ಸಾಧನಾ ಶ್ರೀ ಪ್ರಶಸ್ತಿ ಈಗ ಕೊಟ್ಟಿದ್ದಾರೆ. ಅದು ಜೇಸಿ ಸಂಸ್ಥೆಯ ಅತ್ಯುತ್ತಮವಾದಂಥ ಒಂದು ಪ್ರಶಸ್ತಿ. ಅದನ್ನು ಪಡೆದವರೇ ಭಾಗ್ಯವಂತರು ಅಂತ ಹೇಳಬೇಕು. ಅಂತಹ ಒಂದು ಪ್ರಶಸ್ತಿ ಅದು, ಸಾಧನ ಶ್ರೀ ಪ್ರಶಸ್ತಿ ಅಂದರೆ ಅಷ್ಟು ಒಳ್ಳೆಯ ಪ್ರಶಸ್ತಿ ಅದು. ಜೇಸಿ ಸಂಸ್ಥೆ ಕೊಟ್ಟಂಥ ಪ್ರಶಸ್ತಿ ಅಂದರೆ ಎನ್ನುವಂಥ ಅಭಿಮಾನ ಯಾರು ಪಡ್ಕೊಂಡಿದ್ದಾರೆ ಅವರಿಗೆ ಇರಬೇಕಾಗ್ತದೆ. ಅಂತಹ ಒಂದು ಪ್ರಶಸ್ತಿಯನ್ನು ಹಲವಾರು ಮಂದಿಯಲ್ಲಿ ಪಡ್ಕೊಂಡ್ರು. ಅದರ ಜೊತೆಗೇನೆ ನಮ್ಮ ಒಳ್ಳೆಯ ಪ್ರತಿಭೆ ಇರತಕ್ಕಂತಹ ನಮ್ಮ ಬಾಲಕಿಯರು, ಶ್ರೀರಕ್ಷಾ, ಸ್ವಾತಿ ಭಟ್ ಅಂಥವರೆಲ್ಲ ಒಳ್ಳೆಯ ಪ್ರತಿಭೆ ಇದ್ದಂತಹ ಬಾಲಕಿಯರೆಲ್ಲ ಅವರು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನಷ್ಟು ಅಂತಹ ಪ್ರಶಸ್ತಿಗಳನ್ನು ಪಡೆಯುವಂಥ ಭಾಗ್ಯ ಎಲ್ಲರಿಗೂ ಕೂಡ ಸಿಗಲಿ. ಅದರೊಟ್ಟಿಗೆ ನಮ್ಮ ಏಡ್ಸಿನ ಬಗ್ಗೆ ಒಂದಷ್ಟು ಸರ್ವಿಸ್ ಮಾಡಿದಂಥ ಮಹಿಳೆಯ ಕೂಡ ಇಲ್ಲಿ ಪ್ರಶಸ್ತಿಯನ್ನು ಪಡೆದರು. ಇದು ನಿಜವಾಗಿಯೂ ಅಭಿನಂದನೀಯವಾದಂಥ ಕಾರ್ಯ. ಇದು ಮುಂದುವರಿಯಲಿ. ಅದೇ ರೀತಿಯಲ್ಲಿ ಜೇಸಿ ಸಂಸ್ಥೆ ಇಂತಹ ಒಳ್ಳೆಯ ಮಾರ್ಗದರ್ಶಕರ ಮೂಲಕ ಮತ್ತಷ್ಟು ನಮ್ಮ ಈ ಭಾಗದ ಜನಗಳಿಗೆ ಸಮಾಜದ ಸೇವೆಯನ್ನು ಮಾಡತಕ್ಕಂತಹ ಒಂದು ಸೌಭಾಗ್ಯ ಈ ಜೇಸಿ ಸಂಸ್ಥೆ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಸಿಗಲಿ. ಅದೇ ರೀತಿಯಲ್ಲಿ ಆ ಜೇಸಿ ಸಂಸ್ಥೆ ಈ ಭಾಗದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಮುನ್ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತು ನಿಲ್ಲಿಸ್ತಿದ್ದೇನೆ. ನಮಸ್ಕಾರ. ಧನ್ಯವಾದ. JCI ಮಂಗಳ ಗಂಗೋತ್ರಿ ಕೊಣಾಜೆ ಈ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಲಯದ ಪ್ರಥಮವಾಗಿ ಅಧ್ಯಕ್ಷ ZP ಝೋನ್ ಪ್ರೆಸಿಡೆಂಟ್ ಆಗಿ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ZP ಮೇಡಮ್ ಸೌಜನ್ಯ ಮೇಡಮ್ರವರೇ, ಹಾಗೂ ಕಾರ್ಯಕ್ರಮದ ನಮ್ಮ ವಲಯ ಆಡಳಿತ ಮಿತ್ರರು JJC ವಿಂಗ್ನ ಶ್ರೀ ಸಂತೋಷ್ ರವರೇ, ಹಾಗೂ ನಮ್ಮ ZDP ಆಗಿರ್ತಕ್ಕಂಥ ಶರತ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಘಟಕದ ಅಧ್ಯಕ್ಷ ಫ್ರಾನ್ಸಿಸ್ ಕುಟಿನೋ ಅವರೇ, ನಮ್ಮ ಈ ಕಾರ್ಯಕ್ರಮದ ರೂವಾರಿ ಆಗಿರ್ತಕ್ಕಂಥ ತ್ಯಾಗಂ ಸರ್ ಅವರೇ, ಹಾಗೂ ನಮ್ಮ IPP ಅವರೇ, ಹಾಗೂ ನಮ್ಮ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಹಾಗೂ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ JCSನ ಸದಸ್ಯರೇ, JJCನ ಸದಸ್ಯರೇ. ಈಗಾಗಲೇ ಸರ್ ಸವಿವರವಾಗಿ ಹೇಳಿದರು JC ಅಂದರೆ ಏನು, ಇದರಿಂದ ಯಾವ ಮಟ್ಟಕ್ಕೆ
ಎಲ್ಲರೂ ಬೆಳೆದುಕೊಂಡು ಬಂದಿದ್ದಾರೆ ಅಂತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂತಹ ಈ JC ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ಗುರುತಿಸಿ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯವಾಗಿದೆ ಅಂತ. ಈಗ JC ಆಗಿ ಇರ್ತಕ್ಕಂಥ ರೋಟ್ರಿ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಇದರಲ್ಲಿ ಎಲ್ಲವೂ ಇರ್ತಕ್ಕಂಥದ್ದು ನಮ್ಮ JCಯಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡು JCಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿಕೊಂಡು ಹೋದಂಥವರು. ನಾವೆಲ್ಲ ಒಂದು ಸಮಾಜದಲ್ಲಿ ಗುರುತಿಸಬೇಕಾದ್ರೆ ಈ JCIಯೇ ನಮಗೆ ಒಂದು ಮುಖ್ಯವಾಗಿ ನಮಗೆ ಯಾವ ರೀತಿ ಈ ಮೈಕ್ನ ಮುಂದೆ ನಿಂತ್ಕೊಳ್ಬೇಕಾದ್ರೂ ನಮಗೆ JC ಇದನ್ನು ಕಲಿಸ್ಕೊಟ್ಟಿದೆ. ಹಾಗಾಗಿ ಒಂದೆರಡು ಮಾತುಗಳನ್ನು ನಮಗೆ ಎಲ್ಲರ ಮುಂದೆ ಮಾತನಾಡಲಿಕ್ಕೆ ಧೈರ್ಯ ಬರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗೆ ನಮ್ಮ ಘಟಕದ ಬಗ್ಗೆ ಹೇಳುವುದಾದರೆ ಕಳೆದ 12 ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಈ JC ಸಂಘಟನೆಯು ಕೇವಲ ಝೋನಿಗೆ ಸಂಬಂಧಪಟ್ಟದ ಅಲ್ಲದೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಹಾಗೆ ಈ ವರ್ಷದ ಉರುಪಿನ ಅಧ್ಯಕ್ಷರಾಗಿರ್ತಕ್ಕಂಥ ಫ್ರಾಂಕಿ ಫ್ರಾನ್ಸಿಸ್ನವರು ಅವರ ಹಲವಾರು ಯೋಚನೆಗಳಿದೆ, ಅದು ಉತ್ತಮ ರೀತಿಯಲ್ಲಿ ಸಕಾರವಾಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಧನ್ಯವಾದ. ಅಧ್ಯಕ್ಷತೆ ವಹಿಸಿದಂತಹ ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ ಅವರೇ ಹಾಗೂ JCI ಶರತ್ ಕುಮಾರ್ ಹಾಗೂ JCI ಸಂತೋಷ್ ಕುಮಾರ್ ವಲಯ ನಿರ್ದೇಶಕರಾಗಿರುವಂತಹ ಇವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳುತ್ತಾ, ಮುಖ್ಯವಾಗಿ ನಾನೊಂದು ಹೇಳಬೇಕಂದ್ರೆ ಸುಮಾರು 8 ವರ್ಷಗಳ ಹಿಂದೆ ಇದೇ JCI ಸಂಘಟನೆಯಲ್ಲಿ ನಾನು ಮಹಿಳಾ ಕಾರ್ಯದರ್ಶಿಯಾಗಿ ಇದ್ದೆ ಇದರಲ್ಲಿ. ಮತ್ತು ಇದರಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ನಾನು ಹೋಗಲಿಲ್ಲ, ಆದರೆ ಇದರಲ್ಲಿ ಒಂದು ವಿಷಯ ಅಂತೂ ತಿಳ್ಕೊಂಡಿದ್ದೇನೆ. ನಾನು ಈ ಸಂಘಟನೆಯಲ್ಲಿ ಅತ್ಯಂತ ಹಿರಿಯರನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಈ JCI ತಂಡ ಮಾಡ್ತಾ ಇದೆ. ಹಾಗೆಯೇ ಬಾಲ ಪ್ರತಿಭೆ, ಯಾರು ಸಣ್ಣ ಮಕ್ಕಳು, ಸಣ್ಣ ಹಿರಿಯ ಮಕ್ಕಳಿದ್ದಾರ, ಅವರ ಏನಾದರೂ ಪ್ರತಿಭೆ ಒಂದು ಗುರುತಿಸಲಿಕ್ಕಿದ್ರೆ ಅದು ಬೇರೆ ಯಾರು ಸಾಗೋದಿಲ್ಲ, ಇವರು ಗುರುತಿಸಿ ಅದನ್ನು ಜನರಿಗೆ ತೋರಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇದಕ್ಕೂ ತುಂಬ ಖುಷಿಯಾಗ್ತಾ ಇದೆ. ಹಾಗೆ ಹಿರಿಯ ನಾಗರಿಕರು ಅಥವಾ ಅವರಲ್ಲಿ ಏನಾದರೂ ವಿಶೇಷವಾದಂತಹ ಒಂದು ವೈಖರಿ ಏನಾದರೂ ಇದ್ದರೆ ಅಂಥವರನ್ನು ಕೂಡ ಕರೆಸಿ ಅವರಿಗೊಂದು ಗೌರವ ಕೊಟ್ಟು ವೇದಿಕೆಯನ್ನು ಮಾಡಿಕೊಟ್ಟು ಅವರಿಗೆ ಸನ್ಮಾನಿಸಿ ಅವರನ್ನು ಸಮಾಜಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಇನ್ನಷ್ಟು ಜನಗಳ ಸಹಕಾರ ಸಿಗಲಿ, ಹಾಗೆ ಈ ಸಂಘಟನೆ ಇನ್ನು ಮುಂದಕ್ಕೆ ಕೂಡ ಅತ್ಯುತ್ತಮ ರೀತಿಯಲ್ಲಿ ಯಶಸ್ವಿಯನ್ನು ಕಾಣಲಿ. ಹಾಗೆ ಇದಕ್ಕೆ JCI ತಂಡಕ್ಕೆ ಇನ್ನಷ್ಟು ಜನಗಳು ಇನ್ನಷ್ಟು ಸಹಕಾರವನ್ನು ನೀಡಿ ಇನ್ನಷ್ಟು ಪ್ರತಿಭೆಗಳು ಬರುವಂತಾಗಲಿ, ಇನ್ನಷ್ಟು ಅತ್ಯುನ್ನತ ಮಟ್ಟಕ್ಕೆ ಇವರ ಹೆಸರು ಹೋಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ. ಸದಸ್ಯರು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದು ನಮ್ಮ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಒಂದು ವರ್ಷದ ಜವಾಬ್ದಾರಿಯನ್ನು ತಗೊಂಡ ಕ್ಷಣ ಯಾವಾಗ ವರ್ಷ ಮುಗೀತದೆ ಜವಾಬ್ದಾರಿಯನ್ನ ಇನ್ನೊಬ್ಬರ ಹೆಗಲಿಗೆ ಯಾವಾಗ ಕೊಡುವುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿರುವಂತಹ ಅಧ್ಯಕ್ಷರನ್ನ ಕಾಣುವ ಸರದಿಯಲ್ಲಿ ನನ್ನ ಅಧ್ಯಕ್ಷಯವರ ಒಂದು ಆ ವರ್ಷದಲ್ಲಿ ನನಗೇನು ಮಾಡಲಿಕ್ಕೆ ಆಗಲಿಲ್ಲ, ಇನ್ನಷ್ಟು ಸಾಧನೆಗಳನ್ನು ಇನ್ನಷ್ಟು ಯಶಸ್ಸನ್ನು ನನ್ನ ಘಟಕಕ್ಕೆ ಮಾಡಬೇಕನ್ನುವಂಥ ಹುಮ್ಮಸ್ಸಿನೊಂದಿಗೆ ಮತ್ತೊಂದು ವರ್ಷ ಅಧ್ಯಕ್ಷೀಯ ಜವಾಬ್ದಾರಿಯ ಸರವನ್ನು ಹೆಗಲಿಗೆರಿಸಿಕೊಂಡು 2021 ನನ್ನ ಡ್ಯಾಶಿಂಗ್ ಅಧ್ಯಕ್ಷ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ JC ಫ್ರಾಂಕಿ ಅವರೇ, ವೇದಿಕೆಯಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಶ್ರೀಮತಿ ಚಂಚಲಾಕ್ಷಿ ಅವರೇ, ವೇದಿಕೆಯಲ್ಲಿರುವಂಥ ನನ್ನ ಈ ವರ್ಷದ ಡ್ಯಾಶಿಂಗ್ ವಲಯ ಉಪಾಧ್ಯಕ್ಷರು JCI ಸೆನೆಟರ್ ಶರತ್ ಕುಮಾರ್ ಅವರೇ, ವಲಯ ಆಡಳಿತ ಮಂಡಳಿಯ ಸ್ನೇಹಿತರು JJC ವಿಂಗ್ನ ಝೋನ್ ಡೈರೆಕ್ಟರ್ ಆದಂತಹ ಸಂತೋಷ್ ಅವರೇ, JCI ವೀಕ್ನ ವಲಯ ಸಂಯೋಜಕರಾದಂಥ JC ಬಾದ್ಶಾ ಅವರೇ, ಈ ವೇದಿಕೆಯಲ್ಲಿ 3 ಪೀಳಿಗೆಗಳು ಕಾಣ್ತಾ ಇದೆ. JCI ಮಂಗಳ ಗಂಗೋತ್ರಿ ಕೋಣಾಜಿಯ 3 ಪೀಳಿಗೆಗಳು ಪ್ರಾರಂಭ ಆದಾಗ ಇದ್ದಂತಹ ನಮ್ಮ ರವೀಂದ್ರ ರೈ ಆಗಿರ್ಬೋದು, ಆನಂದ್ ಮಾಸ್ಟರ್ ಆಗಿರ್ಬೋದು ಒಂದು ಪೀಳಿಗೆ, ಆದರೆ ಈ ಘಟಕವನ್ನು ಮತ್ತೆ ಜೀವ ತುಂಬಿಸಿ ಅದಕ್ಕೆ ಒಂದು ಉತ್ತೇಜನವನ್ನು ನೀಡಿದಂತಹ ಸ್ಥಾಪಕಾಧ್ಯಕ್ಷರು ತ್ಯಾಗಂ ಸರ್ ಹಾಗೂ ಇನ್ನಿತರ ಘಟಕದ ಸದಸ್ಯರಾಗಿರ್ಬೋದು. ಇನ್ನು ಮುಂದಕ್ಕೆ ಈ ಘಟಕವನ್ನು ಮುನ್ನಡೆಸಿಕೊಂಡು ಒಂದು ನಾಯಕತ್ವ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಜನರಿಗೆ ನೀಡಲಿಕ್ಕಿರುವಂತಹ JJC ವಿಂಗ್ನ ಒಂದು ತಂಡ, ಆ 3 ಪೀಳಿಗೆಗಳಿಗೆ ನಮನಗಳನ್ನು ಕೊಡ್ತಾ ನಿಮ್ಮೊಳೆ ಆದಂತಹ ಸೌಜನ್ಯತೆಯಿಂದ ನೀವು ನೀಡಿದಂಥ ಗೌರವಕ್ಕೆ ನಮನಗಳನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಂತೋಷ ಆಗ್ತಾ ಇದೆ. ವಲಯಾಧ್ಯಕ್ಷೆಯಾಗಿ ಈ ಘಟಕಕ್ಕೆ ಪ್ರಥಮ ಬಾರಿಗೆ ನಾನು ಭೇಟಿಯನ್ನು ನೀಡ್ತಾ ಇದ್ದೇನೆ. ಒಂದು ಗೌರವವನ್ನು ನೀಡಿ ಇದೇ ಒಂದು ಪೀಠ ಸರವನ್ನು ಹಾಕಿಕೊಂಡೇ ಮಾತಾಡಬೇಕು ಅನ್ನುವಂತಹ ಒಂದು ಮಾತಿಗೆ ಗೌರವವನ್ನು ನೀಡಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಳೆ ಬೇರು ಹೊಸ ಚಿಗುರು ಸೇರಿದರೆ ಮರ ಸೊಗಸು. ಈ ಮಾತು ಎಷ್ಟೋ ಸಲ ವೇದಿಕೆಯಲ್ಲಿ ಹೇಳ್ತೇವೆ, ಆದರೆ ಅದನ್ನು ಇವತ್ತು ನಿಜವಾಗಿ ಕಾಣಲಿಕ್ಕೆ ಸಂತೋಷ ಆಗ್ತಾ ಇದೆ. ಕಾರಣ ಈಗಾಗಲೇ ಹೇಳಿದೆ, 3 ಪೀಳಿಗೆಗಳ ಒಂದು ಸಮ್ಮಿಲನ. ಎಷ್ಟೋ ವರ್ಷಗಳ ಹಿಂದೆ ಈ JC ಅನ್ನುವಂತಹ ಒಂದು ಆಂದೋಲನ ಜನರಿಗೆ ಒಳಿತನ್ನ ಮಾಡುತ್ತೆ, ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವನ್ನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದಂಥ ಘಟಕ ಕಾರಣಾಂತರಗಳಿಂದ ಮಧ್ಯದಲ್ಲಿ ಬಿಟ್ಟು ಹೋಗಿದ್ರು ಕೂಡ ಮತ್ತೆ ಅದನ್ನು ಪ್ರಾರಂಭ ಮಾಡಿ ಎಷ್ಟೋ ವರ್ಷಗಳೆಲ್ಲ ಅದನ್ನು ನಡೆಸ್ಕೊಂಡು ಬಂದು ಇವಾಗ ಮತ್ತೆ ಮಕ್ಕಳಿಗೆ ಅದರಲ್ಲಿ ಒಂದು ಸೇರುವಂಥ ಅವಕಾಶವನ್ನು ನೀಡ್ತಾ ಇರುವಂತಹ ಒಂದು ಘಟಕ. ಈಗ ರವೀಂದ್ರ ರೈ ಅವರು ಹೇಳುವಾಗ ಹೇಳಿದ್ರು, JC ಆಗಿರಲಿ, ಲಯನ್ಸ್ ಆಗಿರಲಿ, ರೋಟರಿ ಆಗಿರಲಿ, ಯಾವುದೇ ಸಂಘ ಸಂಸ್ಥೆಯವರಾಗಿರಲಿ, JC ಅವರು ಅದಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ಬಹಳ ಒಂದು ಉನ್ನತವಾದಂತಹ ಸ್ಥಾನ. ಆ JC ದಾಖಲೆಗೆ ಉಪರ ಗೊತ್ತುಂಡಿಗೆ ಸಭಾ ನಡವಳಿಕೆ ಗೊತ್ತಿರುತ್ತೆ, ಮಾತುಗಾರಿಕೆ ಚೆನ್ನಾಗಿ ಗೊತ್ತಿರುತ್ತೆ, ಯಾವುದಾದ್ರೂ ಕಾರ್ಯಕ್ರಮವನ್ನು ಯಾವ ರೀತಿಯಿಂದ ಹೊಂದಾಣಿಕೆ ಮಾಡೋದು ಗೊತ್ತಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು JCಗೆ ಸೇರುವಂತಹ ಒಂದು ಸದಸ್ಯರು JJCಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಇನ್ನಷ್ಟು ಸಂತೋಷ. ಯಾಕಂದ್ರೆ ಆ ಒಂದು ಘಟಕದಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನೇ ನೋಡಿ ಕಲಿಯುವುದು ಜಾಸ್ತಿ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮಕ್ಕಳು ಶಾಲೆಗೆ ಹೋಗುದು ಅಂಗನವಾಡಿಗೆ 5 ವರ್ಷ 6ನೇ ವರ್ಷಕ್ಕಾಗಿದ್ರು ಕೂಡ ಅಷ್ಟರವರೆಗೆ ಅವರಿಗೆ ಬರೀಲಿಕ್ಕೂ ಬಂದಿರುತ್ತೆ, ಮಾತಾಡ್ಲಿಕ್ಕೂ ಬಂದಿರುತ್ತೆ, ಎಲ್ಲ ಬಣ್ಣಗಳನ್ನ ಒಂದು ಗುರುತಿಸುವಂತಹ ಒಂದು ಶಕ್ತಿ ಅವರಲ್ಲಿರುತ್ತೆ. ಯಾಕಂದ್ರೆ ಮನೆಯಲ್ಲಿ ಹಿರಿಯವರನ್ನ, ದೊಡ್ಡವರನ್ನ, ಅಕ್ಕಪಕ್ಕದವರನ್ನ ನೋಡಿ ಕಲಿಯುವಂಥದ್ದು. ಅಂತ ಒಂದು ಅವಕಾಶ JJC ವಿಂಗ್ನ ಒಂದು ಸದಸ್ಯರಿಗೆ ಸಿಗ್ತಾ ಇದೆ. ಆ ಅವಕಾಶವನ್ನು ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನ ಕೊಡ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ ಸರ್. JC ಅನ್ನುವಂತಹ ಒಂದು ಆಂದೋಲನ ಅಂತಾರಾಷ್ಟ್ರೀಯ ಆಂದೋಲನ. 120 ರಾಷ್ಟ್ರಗಳಲ್ಲಿ ಈ ಒಂದು ಆಂದೋಲನ ಇದೆ. 100 ವರ್ಷಗಳ ಇತಿಹಾಸವನ್ನು ಪಡೆದಂತಹ ಒಂದು ಆಂದೋಲನ. ವ್ಯಕ್ತಿತ್ವ ವಿಕಸನಕ್ಕಿರುವಂಥ ಏಕೈಕ ಸಂಸ್ಥೆ ಅಂತ ಹೇಳ್ಬೋದು. ಲಯನ್ಸ್ ಇದೆ, ರೋಟರಿ ಇದೆ, ಅದೆಷ್ಟೋ ಸಂಘ ಸಂಸ್ಥೆಗಳಿದೆ, ಯುವಕ ಮಂಡಲ ಇದೆ, ಅದೆಷ್ಟೋ ಸಂಘ ಸಂಸ್ಥೆಯಲ್ಲಿ ಇದ್ದು ಬಂದವಳು ನಾನು. ಹಾಗಾದ್ರೆ JCಯಲ್ಲಿ ಏನು ವಿಭಿನ್ನವಾಗಿದೆ? ಹೊಸದಾಗಿ ಬಂದಂಥ ಸದಸ್ಯರು ಹೇಳ್ಬೋದು ಅದೆಷ್ಟೋ ಕಾರ್ಯಕ್ರಮಗಳಿದೆ, ಇಲ್ಲಿಯೂ ಕೂಡ ಅದನ್ನೇ ಮಾಡ್ತೀರಾ? ಇಲ್ಲ, ಇಲ್ಲಿ ನಾವು ಸ್ವಲ್ಪ ಸೆಲ್ಫಿಶ್, ಸ್ವಲ್ಪ ನಮ್ಮನ್ನು ನಾವು ಬೆಟರ್ ಮಾಡಿಕೊಳ್ಳುವಂಥದ್ದು. ಬೇರೆ ಸಂಘ ಸಂಸ್ಥೆಯಲ್ಲಿ ನಮ್ಮಲ್ಲಿದ್ದಂಥದ್ದನ್ನೆಲ್ಲ ಬೇರೆಯವರಿಗೆ ಕೊಡುವಂಥದ್ದು, ಸೇವೆ ಮಾಡುವಂಥದ್ದು, ಬೇರೆಯವರನ್ನ ಉತ್ತಮವಾದಂಥ ನಾಗರಿಕರನ್ನೇ ಮಾಡುವಂಥ ಪ್ರಯತ್ನದಲ್ಲಿದ್ದರೆ ನಾವು JC ಅವರು ನಮ್ಮನ್ನು ನಾವು ಯಾವ ರೀತಿಯಿಂದ ಬೆಳೆಸ್ಕೊಳ್ಬೋದು.
ಇರುವಂಥ 5 ಏರಿಯಾಸ್ ಆಗಿರ್ಬೋದು, ಬಿಸ್ನೆಸ್, ಟ್ರೈನಿಂಗ್, ಮ್ಯಾನೇಜ್ಮೆಂಟ್, ಇದೆಲ್ಲ 5 ಏರಿಯಾಗಳಲ್ಲಿ ಇದಕ್ಕಿಂತ ಜಾಸ್ತಿ ಮಾನವೀಯ ಸಂಬಂಧಗಳನ್ನು, ಮಾನವೀಯ ಒಂದು ಸ್ನೇಹವನ್ನು, ನೆಟ್ವರ್ಕಿಂಗನ್ನು JCಯಲ್ಲಿ ಇದ್ದಷ್ಟರ ಮಟ್ಟಿಗೆ ನಾನು ಯಾವ ಸಂಘ ಸಂಸ್ಥೆಯಲ್ಲೂ ಕೂಡ ಕಾಣಲಿಲ್ಲ. ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿ ನಿಂತ್ಕೊಂಡು ವಲಯ 15ರ ಮೊದಲ ಮಹಿಳಾ ವಲಯಾಧ್ಯಕ್ಷೆ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಯಾವುದೋ ಒಂದು ದಿನ ಯಾರದ್ದೋ ಒಂದು ಒತ್ತಾಯಕ್ಕೋಸ್ಕರ ಯಾರೋ ಒಂದು ಒತ್ತಾಯ ಮಾಡಿದ್ರು ಅಂತ ಹೇಳಿ ಈ JCI ಅನ್ನುವಂತಹ ಸಂಘಟನೆಗೆ, ಈ ಆಂದೋಲನಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ ಅನ್ನುವಂತಹ ಸಂತೋಷ ನನಗೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಾಧಾರಣ ಸದಸ್ಯರಾಗಿ ಬಂದಂತಹ ನಿಮ್ಗೆಲ್ರಿಗೂ ಒಂದು ಕಿವಿ ಮಾತು. ಹಿರಿಯರು ಅಥವಾ ಅತಿಥಿಗಳು ಇಲ್ಲಿ ಮಾತಾಡುವಾಗ ಹೇಳಿದರು, ಇಲ್ಲಿರುವಂಥ ಅವಕಾಶಗಳನ್ನು ಪಡೆದುಕೊಂಡ್ರೆ ಮಾತ್ರ JC ನಮಗೆ ಏನು ಕೊಡುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. JC ಆಂದೋಲನ ಅಂತ ಹೇಳಿದ್ರೆ ಒಂದು ಜಿಮ್ಮಿಗೆ ಸೇರಿದ ಹಾಗೆ. ಯಾರೆಲ್ಲ ಜಿಮ್ಮಿಗೆ ಹೋಗಿದ್ದೀರಾ ಇಷ್ಟುವರೆಗೆ? ಯಾವಾಗಾದರೂ ಸರಿ ಎತ್ತಿ ಸರ್, ಅರ್ಧ ಹೋಗಿದ್ರಲ್ವಾ? ತುಂಬ ಜನ ಜಿಮ್ಮಿಗೆ ಸೇರುವಾಗ ಅದರ ಸದಸ್ಯತ್ವವನ್ನು ಕೊಟ್ಟು ಮತ್ತೆ 1 ದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ, ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. 3 ತಿಂಗಳಾದ ಕೂಡಲೇ ಹೇಳ್ತಾರೆ, ಯಾನು ಜಿಮ್ಮಿಗೆ ಪುದರ್ ಕೊಡ್ತೆ ಎನ್ನ ಬಾಡಿ ದಾನ ಚೇಂಜ್ ಆಗ್ತದೆ, ಚೋರ್ ಆಗ್ತದೆ, ಸಪುರ ಆಗ್ತಜಿ ಅಂತ ಅಲ್ವಾ? ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅದರ ಅನುಭವ ನಮ್ಗೆಲ್ರಿಗೂ ಇದೆ. ಅಂಥದ್ದೇ ಒಂದು ಉದಾಹರಣೆ JC ಸಂಸ್ಥೆ. ನಾವಿವತ್ತು ಎದುರುಗಡೆ ಬಂದು ಬಹಳ ಸಂತೋಷದಿಂದ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೇವೆ. ಅಧ್ಯಕ್ಷರು ಮೀಟಿಂಗಿಗೆ ಕರೆದಾಗ, ಕಾರ್ಯಕ್ರಮಕ್ಕೆ ಕರೆದಾಗ, ಇಲ್ಲ ನನಗೆ ಪುರ್ಸೋತಿಲ್ಲ, ಬರ್ಲಿಕ್ಕೆ ಆಗೋದಿಲ್ಲ, ವೇದಿಕೆಯಲ್ಲಿ ಯಾವುದಾದ್ರೂ ಕೆಲಸವನ್ನು ಕೊಟ್ಟರೆ ಇವರ ಒಂದು ಇಂಟ್ರೊಡಕ್ಷನ್ ಅನ್ನು ಮಾಡಬೇಕು, JC ಕ್ರೀಡನ ಓದಬೇಕು, ಇಲ್ಲ ನನಗೆ ಹೆದರಿಕೆ ಆಗುತ್ತೆ. 2-3 ತಿಂಗಳ ನಂತರ ಅಥವಾ ಇನ್ನೊಂದು ಅಧ್ಯಕ್ಷರು ಬಂದು ನಿಮ್ಮ ಸದಸ್ಯತ್ವವನ್ನು ಮತ್ತೊಮ್ಮೆ ರಿವ್ಯೂ ಮಾಡುವಾಗ ಹೇಳುವಾಗ, ಇಲ್ಲ ನಮಗೆ JCಯಿಂದ ಏನೂ ಸಿಗಲಿಲ್ಲ. ಅದೇ ರೀತಿ ಜಿಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ನಮ್ಮನ್ನು ತೊಡಗಿಸಿಕೊಂಡು ಡಯಟ್ ಆಗಿರಲಿ ಅಥವಾ ಅದರ ವರ್ಕೌಟ್ ಆಗಿರಲಿ ಕರೆಕ್ಟಾಗಿ ಮಾಡ್ತಾ ಇದ್ರೆ 3 ತಿಂಗಳಲ್ಲ, 1 ತಿಂಗಳಲ್ಲಿ ಅದರ ಒಂದು ಫಲಿತಾಂಶ ನಮಗೆ ಸಿಗುತ್ತೆ. ಅಂಥದ್ದೇ ಒಂದು ಅವಕಾಶ, ಅಂಥದ್ದೇ ಒಂದು ಆಪರ್ಚುನಿಟಿ JC ಅನ್ನುವಂತಹ ಸಂಸ್ಥೆ ಕೊಡುತ್ತೆ. ಇಲ್ಲಿ ಬಂದಂತಹ ಹೊಸ ಸದಸ್ಯರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಬಹಳ ಸಂತೋಷ ಆಯಿತು, ಈ ಘಟಕದಲ್ಲಿ ಹೊಸ ಸದಸ್ಯರು 6 ಜನ ಇವತ್ತು ಈ ಒಂದು ಆಂದೋಲನಕ್ಕೆ ಸೇರಿದ್ದೀರಾ. ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಏನು ಇಲ್ಲದೆ ಇದ್ರೆ ಒಂದು ಫೋಟೋಗ್ರಫಿ ಕೊಡುವಂಥದ್ದು, ಒಂದು ರೋಸನ್ನು ತಂದು ಕೊಡುವಂಥದ್ದು, ನಿಮ್ಮನ್ನ ಎಷ್ಟು ನೀವು ಸೇರಿಸ್ಕೊಳ್ತೀರಾ ಅಷ್ಟು ವಿಕಸನ, ಅಷ್ಟು ಅಭಿವೃದ್ಧಿ ನಮ್ಮಲ್ಲಿ ನಾವು ನೋಡ್ಕೊಳ್ತೇವೆ. ಮುಂದಿನ ಬಾರಿ ಬರುವಾಗ ನನಗೆ JCಯಿಂದ ತುಂಬ ಉಪಯೋಗ ಆಯಿತು ಅನ್ನುವಂಥ ಮಾತು ಕೇಳಿ ಬಂದರೆ ಖಂಡಿತವಾಗ್ಲಿ ಖುಷಿ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಆಂದೋಲನಕ್ಕೆ ಪಾದಾರ್ಪಣೆ ಮಾಡಿದಂಥ ಹೊಸ ಸದಸ್ಯರಿಗೆ ನನ್ನ ಅಭಿನಂದನೆಯನ್ನ, ಸ್ವಾಗತವನ್ನು ನೀಡ್ತಾ ಇದ್ದೇನೆ. ವೆಲ್ಕಮ್ ಟು JCI. ಸಾಧಕರನ್ನ ಗುರುತಿಸುವಂತಹ ವೇದಿಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. 5 ಜನರಿಗೆ ಅವರ ಸಾಧನೆಯನ್ನು ನೋಡಿ ಅವರಿಗೊಂದು ಪುರಸ್ಕಾರ ಮಾಡಿದರೆ, ಅದರ ಜೊತೆಯಲ್ಲಿ ಸೈಲೆಂಟ್ ವರ್ಕರ್ ಆದಂಥ ಪೌರ ಕಾರ್ಮಿಕರಿಗೆ ಕೂಡ ಒಂದು ಸನ್ಮಾನವನ್ನು ನೀಡಿದ್ದೀರಾ. ಅಭಿನಂದನೆಗಳನ್ನು ಕೊಡ್ತಾ, ಇಂಥ ಅವಕಾಶಗಳು, ಇಂಥ ಒಂದು ಆಪರ್ಚುನಿಟೀಸ್ ಇನ್ನಷ್ಟು ಜನರಿಗೆ ಸಿಗಲಿ. ಈ ವರ್ಷ ಮುಗಿಯುವುದರ ಒಳಗೆ ಈ ವಲಯದಲ್ಲಿ ಮಾತ್ರ ಅಲ್ಲದೆ ಈ ವರ್ಷದ ಡ್ಯಾಶಿಂಗ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ JCI ಮಂಗಳ ಗಂಗೋತ್ರಿಯ ಹೆಸರು ಕೇಳಿ ಬರಲಿ ಅನ್ನುವಂಥ ಶುಭ ಹಾರೈಕೆಯೊಳಗೆ ಮತ್ತೊಮ್ಮೆ ನನ್ನ ಡ್ಯಾಶಿಂಗ್ ಅಧ್ಯಕ್ಷರಿಗೆ ಶುಭಾಶಯವನ್ನು ನೀಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಜೈ JCs. ಧನ್ಯವಾದಗಳು. ಉತ್ತಮ ಮಾತುಗಾರಿಕೆಯಿಂದ ನಮ್ಮ JCI ಮಂಗಳ ಗಂಗೋತ್ರಿಗೆ ಶುಭವನ್ನು ಕೋರಿ, ಹಾಕಿದಂಥ ಹಾರದಿಂದ ಒಂದು ಮುತ್ತನ್ನು ಉದುರದೆ ನಮ್ಮ JCI ಘಟಕಕ್ಕೆ ಶುಭವನ್ನು ಕೋರಿದ್ದಾರೆ. ಇನ್ನು ಮುಂದಕ್ಕೆ ಇನ್ನು JC ಬೆಳೆಯಲಿ ಅಂತ ಸೌಜನ್ಯ ಮೇಡಮ್ ರವರು ನಮಗೆ ಉತ್ತಮವಾದ ಅನುಭವದ ಮಾತನಾಡಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ JC ಘಟಕಕ್ಕೆ JC ಭವನ ಒಂದು ಶಾಶ್ವತ ಒಂದು ಯೋಜನೆ ಆಗಬೇಕಂತ ನನ್ನ ಒಂದು ಆಸೆ. ಅದಕ್ಕೆ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಚಂಚಲಾಕ್ಷಿ ಮೇಡಮ್ ರವರು ನಮಗೆ JC ಭವನಕ್ಕೆ ಸ್ವಲ್ಪ ಒಂದು 3 ಆಗಲಿ 5 ಸೆನ್ಸ್ ಆಗಲಿ ಸರ್ಕಾರಿ ಜಾಗವನ್ನು ತಮ್ಮ ಅಧ್ಯಕ್ಷಾವಧಿಯಲ್ಲಿ ನೀಡಬೇಕಾಗಿ ಎಲ್ಲರ ಮುಂದೆ ನಾನು ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ. ನಮಗೆ ಏಕೆಂದರೆ ಒಂದು ಸರಿಯಾಗಿ ಸಭೆಯನ್ನು ಮಾಡಲಿಕ್ಕೆ ಆಗಲಿ, ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿ ಸ್ಥಳಾವಕಾಶವಿಲ್ಲ. ಆದರೆ JC ಭವನ ಒಂದು ನಮಗೆ ಆಗಬೇಕಂತ ನನ್ನ ಮತ್ತು ನಮ್ಮೆಲ್ಲರ ಸದಸ್ಯರ ಆಸೆ. ಇದನ್ನು ತಾವು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎರಡನೇದಾಗಿ ಇದೇ ವರ್ಷ ನಾವು ಒಂದು ಬಡ ಕುಟುಂಬಕ್ಕೆ ಒಂದು
ಮನೆಯನ್ನು ನಿರ್ಮಿಸುವ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಆ ಮನೆಯನ್ನು ನಾವು ಗುರುತಿಸಿದ್ದೇವೆ. ಅದಕ್ಕೆ ನಮ್ಮ ಬೇರೆ ಸಂಘಟನೆಯ ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಉಳಿದ ಬಾಂಧವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರ ಜೊತೆ ನಾವು ಕೈ ಜೋಡಿಸಿ ಒಂದು ಶಾಶ್ವತವಾದ ಒಂದು ಹರೇಕಳ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಗೋವಿಂದ ಭಟ್ರನ್ ಅವರ ಬಡ ಕುಟುಂಬಕ್ಕೆ ನಾವು ಒಂದು ಮನೆಯನ್ನು ಕಟ್ಟಿಕೊಡುವ ಯೋಜನೆ ಕೂಡ ನಮ್ಮ ಮುಂದಿನ ಯೋಜನೆ. ಅದೇ ರೀತಿ ಇನ್ನೊಂದು ಯೋಜನೆ, ನಮ್ಮ ಹಸೆಗೊಳಿ ಪರಿಸರದಲ್ಲಿ ಒಂದು ನೆರಳು ಅಂದರೆ ನಮ್ಮ ಅಲ್ಲಿರುವಂಥ ಬಟ್ಟೆಗಳು ಕೊಳಕು ಬಟ್ಟೆ ಅಲ್ಲ, ಒಂದು ನಮಗೆ ಉಪಯೋಗವಾಗದೆ ಇರುವಂತಹ ಒಳ್ಳೆಯ ಬಟ್ಟೆಗಳನ್ನು ಯಾರಾದರೂ ಒಂದು ಬಡವರಿಗೆ ಸಿಗುವಂತೆ ಓಪನ್ ಟು ಆಲ್ ಅಂದರೆ ಒಂದು ಮನೆಯನ್ನು ನಿರ್ಮಿಸಿ ಅದರಲ್ಲಿಟ್ಟು ಒಂದು ಬಡವರಿಗೆ ಸಿಗುವ ಹಾಗೆ ಈ ಯೋಜನೆಯನ್ನು ನಮ್ಮ ಪ್ರಶಾಂತ್ ನಾಯ್ಕ್ ಅವರು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಈ ಹಸುಗೊಳಿ ಪರಿಸರದಲ್ಲಿ ಕೂಡ ನಾವು ಪ್ರಾರಂಭಿಸಬೇಕಂತ ನನ್ನ ಒಂದು ಕನಸಿನ ಯೋಜನೆ. ಈ ಎಲ್ಲ ಯೋಜನೆಗೆ ನಮ್ಮೆಲ್ಲ ಸದಸ್ಯರು ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ JCIನ IBP ಮೇಡಮ್ ಆಗಲಿ, ಕಾರ್ಯದರ್ಶಿ ಮೇಡಮ್ ಪ್ರವಿತಾ ಮೇಡಮ್ ಆಗಲಿ, ನಮ್ಮ ಜಯಲಕ್ಷ್ಮಿ ಆಗಲಿ, ನಳಿನಿ, ನಮ್ಮ ಕಮಲ ಶೆಟ್ಟಿಗ, ಪ್ರೀತಮ್, ನಮ್ಮ ಮೋಹನ್ ಶಿರ್ಲಾಲು, ಬಾಬು ಸರ್, ವಿಲಿಯಂ ಮತ್ತು ವಿಲಿಯಂ ಜೋಸೆಫ್ ಎಲ್ಲ ನನ್ನ ಸದಸ್ಯರು ನನಗೆ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ ಹೇಳುತ್ತಾ ನನಗೆ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮ ತನುಮನ ಧನದಿಂದ ಸಹಕರಿಸಿದ್ದಾರೆ. ಈ ದಿನದ ಲಘು ಉಪಹಾರಕ್ಕೂ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ JCI, ವಂದನೆಗಳು. JC ಪ್ರತಿಮಾ ಹೆಬ್ಬಾರಿ. 2021 JCI ಮಂಗಳ ಗಂಗೋತ್ರಿ ಕೋಣಾಜೆ ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಈ ಕಾರ್ಯಕ್ರಮಕ್ಕೆ ವಲಯಾಧ್ಯಕ್ಷರಾಗಿ ಪ್ರಥಮ ಭೇಟಿಯನ್ನು ನೀಡಿ ನಮ್ಮನ್ನು ತುಂಬ ಉತ್ತೇಜಿಸಿದಂತಹ JCI ಸೆನೆಟರ್ ಸೌಜನ್ಯ ಹೆಗಡೆ ಇವರಿಗೆ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಮತಿ ಚಂಚಲಾಕ್ಷಿ, ಅಧ್ಯಕ್ಷರು ಕೋಣಾಜೆ ಗ್ರಾಮ ಪಂಚಾಯತ್. ನಮ್ಮ ಅಧ್ಯಕ್ಷರು ಒಂದು ಮನವಿಯನ್ನು ಇಟ್ಟಿದ್ದಾರೆ, ಅದನ್ನು ಎಲ್ಲರ ಪರವಾಗಿ ನೆರವೇರಿಸಿ ಮೇಡಮ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಮಗೆ ಹುರಿದುಂಬಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ JCI ಸೆನೆಟರ್ ಶರತ್ ಕುಮಾರ್, ವಲಯ ಉಪಾಧ್ಯಕ್ಷರು, ವಲಯ 15 ಪ್ರಾಂತ್ಯ F, ಹಾಗೂ JC ಸಂತೋಷ್ ಕುಮಾರ್, ವಲಯ ನಿರ್ದೇಶಕರು, JJC ವಿಭಾಗ ವಲಯ 15 ಇವರು ಬಂದು ನಮ್ಮ ಈ ಹೊಸ JCIಯನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಕೆಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಾಧನಾ ವಿದುಷಿ ಸ್ವಾತಿ ಭಟ್ ಇವರು ನಮ್ಮ JCI ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ JC ಕಮಲ ಪತ್ರ ಪ್ರಶಸ್ತಿ ಸಮಾರಂಭ ಪುರಸ್ಕೃತರು JC ವಲೇರಿಯನ್ ಡಿಸೋಜಾ, ಮಾಜಿ ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ, ಹಾಗೂ JC ರತ್ನಕುಮಾರ್ ಸ್ಮರಣಾರ್ಥ JC ಬಾಲ ಪ್ರತಿಭೆ ಪುರಸ್ಕೃತರು ಕುಮಾರಿ ಶ್ರೀರಕ್ಷಾ ಹಾಗೂ ಕುಮಾರಿ ಪ್ರಜ್ಞಾ. ಇವರು ನಮ್ಮ JCI ಮಂಗಳ ಗಂಗೋತ್ರಿ ವತಿಯಿಂದ ನಡೆದಂಥ ಈ ಸನ್ಮಾನವನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿರುತ್ತೀರಿ. ಇವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸೆಲ್ಯೂಟು ಸೈಲೆಂಟ್ ವರ್ಕರ್ ಪುರಸ್ಕಾರವನ್ನು ನಮಗೆ ತುಂಬ ತೆರೆಮರೆಯ ಇದಾಗಿದ್ದು ನಮ್ಮ ಸಮಾಜದಲ್ಲಿ ಅತಿ ಅಗತ್ಯವಾದ ವ್ಯಕ್ತಿಗಳು ಇವರು ನಮ್ಮಿಂದ ಸನ್ಮಾನವನ್ನು ಪ್ರೀತಿಪೂರ್ವಕವಾಗಿ ಪಡೆದುಕೊಂಡಿರ್ತೀರಿ. ನಿಮಗೆ ಬಂದದಕ್ಕೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮಗೆ ಯಾವಾಗಲೂ ಸಲಹೆ ಸೂಚನೆಗಳನ್ನು ನೀಡುವಂತಹ ಶ್ರೀಯುತ ಬಾದಶಾ ಸಾಂಬಾರ್ ತೋಟ, ವಲಯ ಮಂಡಳಿ ಸದಸ್ಯರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ಅದೇ ರೀತಿ ಶ್ರೀಯುತ ರವೀಂದ್ರ ರಾಯ್ ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ನಮ್ಮನ್ನು ತುಂಬ ಹುರಿದುಂಬಿಸ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ JC ತ್ಯಾಗಂ ಹರೇಕಳ ಸ್ಥಾಪಕ ಅಧ್ಯಕ್ಷರು ಅವರು ನಮಗೆ ಒಂದು ಬೂಸ್ಟರ್, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ JC ಪವಿತ್ರ ಗಣೇಶ್ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಶ್ರೀಯುತ ಆನಂದ್ ಮಾಸ್ಟರ್ ಇವರು ಗೌರವ ಸಲಹೆಗಾರರು. ಇವರು ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ JCIಯನ್ನು ಉತ್ತಮ ಗತಿಯತ್ತ ಸಾಗಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.